ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ವಿಚಾರಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ, ಜೊತೆಗೆ ಸಮಾಜ ಕಟ್ಟುವಂತಹ ಒಂದು ಮನಸ್ಥಿತಿ ಇರುವಂತಹ ಕಾರ್ಯಕ್ರಮ, ಜೊತೆಗೆ ಸಮಾಜ ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೊರಟಂತಹ ಒಂದು ಯುವಕರ ಸಂಘ, ಯುವಕರ ಪಡೆ ನಮ್ಮ ಸಮಾಜದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆಯನ್ನ, ಬದಲಾವಣೆಯನ್ನ ಮಾಡ್ತಾ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಅನ್ನುವಂಥದ್ದು, ಬಡವ ಅಥವಾ ಶ್ರೀಮಂತ ಇವೆಲ್ಲದರ ಜೊತೆಗೆ ಮಧ್ಯಮ ವರ್ಗ ಕುಟುಂಬ, ಕಡು ಬಡತನ ಇದೆಲ್ಲವನ್ನು ಕೂಡ ಪ್ರತಿಯೊಬ್ಬರು ಕೂಡ ಮನುಷ್ಯನ ಒಂದು ಜೀವನದ ಒಂದು ಪಯಣದಲ್ಲಿ ಅನುಭವಿಸ್ತಾ ಇರ್ತೀವಿ. ಇವೆಲ್ಲದರ ನಡುವೆ ದೇವರು ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ, ಕಷ್ಟದಲ್ಲಿರುವವರನ್ನ ಸಾಕಿ ಸಲಹುತ್ತಾರೆ, ಕಷ್ಟದಲ್ಲಿರುವವರ ಯಶಸ್ಸಿನ ದಾರಿಯಲ್ಲಿ ಅವರನ್ನು ಮುನ್ನಡೆಸ್ತಾರೆ ಅನ್ನೋಂಥ ಒಂದು ನಂಬಿಕೆ ಏನಿದೆ, ಆ ನಂಬಿಕೆಗೆ ತಕ್ಕಂತೆ ನಮ್ಮ ಕಣ್ಣ ಮುಂದೆ ಅನೇಕ ಘಟನೆಗಳು ಕೂಡ ನಡೆಯುತ್ತೆ. ಜೊತೆಗೆ ಅನೇಕ ಯುವಕರು ಕೂಡ ಇತ್ತೀಚಿನ ದಿನಗಳಲ್ಲಿ ಬಡತನದಲ್ಲಿರುವವರನ್ನ, ಕಷ್ಟದಲ್ಲಿರುವವರನ್ನ ಸರಿಯಾದ ದಾರಿಯಲ್ಲಿ, ಜೊತೆಗೆ ಅವರ ಕಷ್ಟಕ್ಕೆ ಸ್ಪಂದಿಸುವಂತಹ ಒಳ್ಳೆಯ ಗುಣವನ್ನ ಈ ಬಾರಿಯ ಇತ್ತೀಚಿನ ಯುವಕರು ಹೊಂದಿದ್ದಾರೆ. ಅದೇ ರೀತಿ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ನಾನು ಒಂದು ಸಂಘಟನೆಯನ್ನ, ನಮ್ಮ ಸಮಾಜದ ಹೆಮ್ಮೆಯ ಸಂಘಟನೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಕಾರಣ ಇಷ್ಟೇ, ನಮ್ಮ ಸಮಾಜದಲ್ಲಿ ಅನೇಕ ಸಂಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಸಮಾಜಮುಖಿಯಾಗಿರುವಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈ ಒಂದು ಸಂಘಟನೆ ಕೂಡ ಅತ್ಯದ್ಭುತವಾಗಿ ಸಮಾಜಮುಖಿಯಾಗಿರುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಯಾಕೆ ಇವರು ಇತರ ಸಂಘಟನೆಗಳಿಂದ ವಿಭಿನ್ನ ಅಂತ ಬಂದಾಗ, ಅನೇಕ ಸಂಘಟನೆಗಳಲ್ಲಿರುವಂತಹ ಯುವಕರನ್ನು ನಾವು ಗಮನಿಸಿದರೆ ಅತ್ಯದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಸಂಘಟನೆ ಯುವಕರು ಸ್ವಲ್ಪ ವಿಭಿನ್ನವಾಗಿ ನಿಲ್ತಾರೆ. ಕಾರಣ ಇವರುಗಳೇ ಬಡತನದಲ್ಲಿರುವವರು, ಇವರುಗಳೇ ಕಷ್ಟದಲ್ಲಿದ್ದಾರೆ. ಆದರೂ ಕೂಡ ನಮ್ಮ ಸಮಾಜದಲ್ಲಿರುವಂತಹ ಕಡು ಬಡವರು ಏನಿದ್ದಾರೆ, ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾರೆ, ಸೊ ಅವರಿಗೆ ಸಾಮಾಜಿಕವಾಗಿರುವಂತಹ ನ್ಯಾಯವನ್ನ ಸಿಗಬೇಕು, ನ್ಯಾಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಒಂದು ಸಂಘಟನೆಯನ್ನ ಮುಡಿಪಾಗಿಟ್ಟುಕೊಂಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಂಘಟನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದೆ. ಬಹುಶಃ ತಾವು ಈ ಸಂಘಟನೆಯ ಹೆಸರನ್ನ ಈ ಹಿಂದೆಯೂ ಕೂಡ ಕೇಳಿದ್ದೀರಾ. ಆ ಸಂಘಟನೆ ಯುವಕರು ಇವತ್ತು ನಮ್ಮ ಕುಳ್ಳ ವಾಹಿನಿಯ ಸ್ಟುಡಿಯೋದಲ್ಲಿದ್ದಾರೆ. ರಾಜ ಕೇಸರಿ ಎನ್ನುವಂತಹ ಸಂಘಟನೆ ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಿಂದ ಹುಟ್ಟಿ ಇದೀಗ ರಾಜ್ಯದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಅತ್ಯದ್ಭುತವಾಗಿ ಸಮಾಜಮುಖಿಯಾಗಿರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮೂಲತಃ ಬೆಳ್ತಂಗಡಿಯ ಸಂಘಟನೆ ಈ ಪರಿಯಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ಗುರುತಿಸಿಕೊಳ್ಬೇಕು ಅಂತ ಬಂದಾಗ, ಇವರ ಹಿಂದಿರುವಂತಹ ಶಕ್ತಿ ಏನು ಅಂತ ಬಂದಾಗ, ಪರಿಶ್ರಮ, ಶ್ರದ್ಧೆ, ಕಷ್ಟಪಟ್ಟು ದುಡಿತಾರೆ. ಬಂದಂತಹ ಹಣವನ್ನು ಸಂಗ್ರಹ ಮಾಡಿ ನಮ್ಮ ಸಮಾಜದಲ್ಲಿರುವಂತಹ ಕಡು ಬಡವರ ಸೇವೆಗಾಗಿ ಇವರು ಇಟ್ಟುಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ವಿಶೇಷ ಕಾರ್ಯಕ್ರಮ ರಾಜ ಕೇಸರಿಯ ಸೇವಾಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಅಖಿಲ ಕರ್ನಾಟಕ ರಾಜ ಕೇಸರಿ ಟ್ರಸ್ಟ್ ರಿಜಿಸ್ಟರ್ಡ್ ಈ ಒಂದು ಸೇವಾಯಾನವನ್ನ ಮಾಡ್ತಾ ಇರುವಂತಹ ಹೆಮ್ಮೆಯ ಸಂಘಟನೆ, ಯುವಕರ ಸಂಘಟನೆ. ಈ ಯುವಕರು ಯಾವ ರೀತಿ ಅಂತ ಬಂದಾಗ, ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇರುವವರು, ಕೆಲವರು ಬಸ್ ಕಂಡಕ್ಟರ್ ಆಗಿ, ಬಸ್ ಡ್ರೈವರ್ ಆಗಿ, ಜೊತೆಗೆ ಇನ್ನಿತರರು ಸಣ್ಣ ಉದ್ಯಮವನ್ನು ಮಾಡುವವರು. ಇವರೆಲ್ಲರೂ ಕೂಡ ಯಾರು ನಮ್ಮ ಸಮಾಜದಲ್ಲಿ ಕಷ್ಟ ಇದ್ದಾರೆ ಅಂತ ಬಂದಾಗ ಅವರೆಲ್ಲರ ಕಷ್ಟಕ್ಕೆ ಇವರು ಪ್ರತಿ ಬಾರಿಯೂ ಕೂಡ ಸಹಾಯ ಹಸ್ತವನ್ನು ನೀಡ್ತಾರೆ. ಹೇಗೆ ಅಂತ ತಾವು ಕೇಳಬಹುದು. ಯಾಕಂದರೆ ಇವರುಗಳೇ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾರೆ ಅಂತ ಬಂದಾಗ ಹೇಗೆ ಈ ಒಂದು ಮನಸ್ಥಿತಿ ಹೇಗೆ ಸಾಧ್ಯ ಆಯಿತು? ಇವರು ಮಾಡಿರುವಂತಹ ಯೋಜನೆ ಕೇಳಿದ್ರೆ 526 ಯೋಜನೆಗಳನ್ನು ಇವರು ಈವರೆಗೆ ಮಾಡಿರುವಂಥದ್ದು. 2 ಕೋಟಿಗೂ ಕೂಡ ಅಧಿಕ ಮೊತ್ತದ ಸಹಾಯ ಹಸ್ತವನ್ನು ಇವರು ಚಾಚಿದ್ದಾರೆ ಅಂತ ಬಂದಾಗ ಹೆಮ್ಮೆ ತರುವಂತಹ ಸಂಘಟನೆ. ಈ ಸಂಘಟನೆಯ ಕೆಲವು ಸಮಾಜಮುಖಿಯಾಗಿರುವಂತಹ ಕೆಲಸಗಳ ಬಗ್ಗೆ ವಿಜುವಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಬನ್ನಿ.
ಬೆಳ್ತಂಗಡಿಯ ಒಂದು ಸಣ್ಣ ಗ್ರಾಮದಿಂದ ಹುಟ್ಟಿರುವಂತಹ ಈ ಒಂದು ಸಂಘಟನೆ ಇದೀಗ 526 ವಿವಿಧ ಸೇವಾ ಯೋಜನೆ ಮಾಡಿರುವಂತದ್ದು ತಾವು ಗಮನಿಸ್ತಾ ಇದ್ದೀರಾ. ಅಂಗವಿಕಲರಿಗೆ ವೀಲ್ ಚೇರ್ ಹಸ್ತಾಂತರದಿಂದ ಹಿಡಿದು ರಕ್ತದಾನ ಶಿಬಿರಗಳನ್ನ, ಮಕ್ಕಳಿಗೆ ಚಿಕಿತ್ಸೆಯನ್ನ, ಜೊತೆಗೆ ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯವನ್ನ ಮಾಡಿರುವಂತಹ ಹೆಮ್ಮೆಯ ಸಂಸ್ಥೆ. ಬರೋಬ್ಬರಿ 34 ಜನ ಕಡು ಬಡವರಿಗೆ, ಕುಟುಂಬದವರಿಗೆ 34 ಮನೆಗಳನ್ನು ಹಸ್ತಾಂತರ ಮಾಡಿರುವಂತಹ ಸಾಧನೆಯೂ ಕೂಡ, ಹೆಮ್ಮೆಯೂ ಕೂಡ ಈ ಸಂಸ್ಥೆಗಿದೆ. ಜೊತೆಗೆ 2 ಕೋಟಿಗಿಂತಲೂ ಕೂಡ ಅಧಿಕ ಮೊತ್ತದ ಸೇವಾ ಚಟುವಟಿಕೆಯನ್ನ ಈ ಸಂಸ್ಥೆ ಮಾಡಿರುವಂಥದ್ದು. ಇವೆಲ್ಲದರ ಜೊತೆಗೆ ಇವರೆಲ್ಲರೂ ಕೂಡ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇರುವಂತಹ ಸದಸ್ಯರು. ಈ ಸದಸ್ಯರೆಲ್ಲರೂ ಕೂಡ ಸಮಾನ ಮನಸ್ಕರು ಸೇರಿಕೊಂಡು ಮಾಡಿರುವಂತಹ ಹೆಮ್ಮೆಯ ಸಂಘಟನೆ ಅಖಿಲ ಕರ್ನಾಟಕ ರಾಜ್ಯ ಕೇಸರಿ ಟ್ರಸ್ಟ್ ರಿಜಿಸ್ಟರ್ಡ್, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಹಳ್ಳಿಯಿಂದ ಬಂದಿರುವಂತಹ ಸಂಘಟನೆ. ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾ ಇರುವಂತಹ ಸಂಘಟನೆ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಅವರ ಸಹಾಯ ಹಸ್ತ, ಇದು ಅವರ ಸೇವಾ ಚಟುವಟಿಕೆಗಳ ದೃಶ್ಯಾವಳಿಗಳು ತಾವು ಗಮನಿಸ್ತಾ ಇರುವಂಥದ್ದು. ಬರೋಬ್ಬರಿ 34 ಮನೆಗಳ ನಿರ್ಮಾಣವನ್ನು ಕೂಡ ಈ ಸಂಘಟನೆ ಮಾಡಿರುವಂಥದ್ದು. ಓಕೆ, ಈ ಸಂಘಟನೆಯ ಒಂದು ಸೇವಾ ಚಟುವಟಿಕೆ ಬರೋಬ್ಬರಿ 34 ಮನೆಗಳನ್ನ ಕಡು ಬಡವರಿಗೆ ಕಟ್ಟಿಕೊಟ್ಟಿರುವಂತಹ ಒಂದು ಪುಣ್ಯದ ಕೆಲಸವು ಕೂಡ ಈ ಸಂಘಟನೆಯ ಹೆಸರಿನಲ್ಲಿದೆ. ಪುಣ್ಯವು ಕೂಡ ಆ ಸಂಘಟನೆಗೆ ಸಿಗುತ್ತೆ. ಇವೆಲ್ಲದರ ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ, ಅನೇಕ ಸಂಘಟನೆಗಳ ನಡುವೆ ಈ ರಾಜ್ಯ ಕೇಸರಿ ಅನ್ನುವಂತಹ ಸಂಘಟನೆ ಶ್ರಮಪಟ್ಟು ದುಡಿಯುವಂತಹ ಯುವಕರು ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವಾಭಿಮಾನದಿಂದ ಸ್ಥಾಪಿಸಿರುವಂತಹ ಸಂಘಟನೆ. ಆ ಸಂಘಟನೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ವಿಶೇಷ ಕಾರ್ಯಕ್ರಮ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆ ಸಂಸ್ಥಾಪಕರು ಅಖಿಲ ಕರ್ನಾಟಕ ರಾಜ್ಯ ಕೇಸರಿ ಟ್ರಸ್ಟ್ ರಿಜಿಸ್ಟರ್ಡ್ ದೀಪಕ್ ಜಿ ಬೆಳ್ತಂಗಡಿ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ದೀಪಕ್ ಜಿ ಬೆಳ್ತಂಗಡಿ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ರಾಜ್ಯ ಕೇಸರಿ ಟ್ರಸ್ಟ್ ನ ಜಿಲ್ಲಾಧ್ಯಕ್ಷರು ಅಶೋಕ್ ಎಸ್ ಪೂಜಾರಿ ಮಾಲೆ ಮಾರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಅಶೋಕ್ ಎಸ್ ಪೂಜಾರಿ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಇಬ್ರು ಅತಿಥಿ ಗಣ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಇಬ್ರು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಬಹಳಷ್ಟು ಧನ್ಯವಾದಗಳನ್ನ ನಾನು ಈ ಸಂದರ್ಭ ಸಲ್ಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಹಳ ಶ್ರಮಪಟ್ಟು ದುಡಿಯುವವರು ಇವರು, ಆದ್ರೂ ಕೂಡ ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕು ಅನ್ನುವಂಥ ಒಳ್ಳೆಯ ಮನಸ್ಸು ಇವರಲ್ಲಿರುವಂಥದ್ದು. ಬರೋಬ್ಬರಿ 2 ಕೋಟಿಗಿಂತಲೂ ಕೂಡ ಅಧಿಕ ಮೊತ್ತದ ಸಹಾಯ ಹಸ್ತವನ್ನು ಇವರು ಚಾಚಿದ್ದಾರೆ ಅಂತ ಬಂದಾಗ ಆ ಒಂದು ಒಳ್ಳೆಯ ಮನಸ್ಸು. ನಾನು ನೇರವಾಗಿ ಕೇಳಬೇಕು ಈ ಸಂದರ್ಭ, ದೀಪಕ್ ಜಿ ಸರ್ ಇರಡ ಕೇನೊಂದಿಲ್ಲ ದಾದ ಅಂತಂದಿಲ್ಲ ಸರ್ ಇದು ಸುರುಕಾದ ನೋಡಿದ ಯಾಕಂದಾಗ ಯಾನ್ ಮಸ್ತ್ ಜನ ಇಂಚ ಪಾತೇರ್ನಾಗ ಮಸ್ತ್ ಜನ ಸಂಘಟನೆ ಬೈದಿಂದ ಅಕ್ಲು ಮಸ್ತ್ ಸಹಾಯ ಮಾಡಿದ್ರು ಇಜ್ಜಿನ್ ಪನ್ಪುಚ್ಚಿ అయితే ನಡುಟು ಕೆಲವರು ಇತ್ತಿನ ಕುಲು ಕೆಲವರು ಇಜ್ಜನ್ ನಕ್ಲು అయితే ನಡುಟು ಈ ಸಂಘಟನೆ ದಾಯ ಪನ್ನಾಗ ನಮ್ಮಡದಾಲ ಇಜ್ಜಿಡಲ ಮಲ್ಲಿ ಸಮಾಜದ ದಾಲ ಕೊರಡು ಪನ್ಪಂಚಿನ ವಿಚಾರ ಭಾರಿ ಭಂಗ ಬತ್ತು ಮಲ್ಪಂಚಿನ ಈ ಕಾಲ ಬೇಲೆ ದಾದ ಪನ್ಪ ಸರ್ ಸರ್ ಬಸ್ ಕಂಡಕ್ಟರ್ ಆದಿತ್ತೆ ಇತ್ತೆ ಒಂಚೂರು 1 ವರ್ಷದ ಒಂಜಿ ಸಾನ್ನಿಧ್ಯ ಸಮ್ಮ ಸಂಸ್ಥೆ ಒಂಜಿ ಗಾಡಿ ಡ್ರೈವರ್ ಅದುಲ್ಲ ಸರ್ ಇತ್ತೆ ಗಾಡಿ ಡ್ರೈವರ್ ಸರ್. ಓಕೆ ಓಕೆ. ಬಸ್ ಕಂಡಕ್ಟರ್ ಇಂದ ಗಾಡಿ ಡ್ರೈವರ್ ಆಗಿ ಹೀಗೆ ಕೆಲಸ ಮಾಡ್ತಾ ಇರುವಂತ ದೀಪಕ್ ಅವರು. ಸರ್ ನೀವೇನ್ ಮಾಡ್ತಾ ಇದ್ದೀರಾ ಸರ್? ನಾನೀಗ ಮೊದಲು ಟ್ರಾನ್ಸ್ಪೋರ್ಟ್ ಲೈನ್ ಅಲ್ಲಿ ಇದ್ದೆ ಸರ್. ಈಗ ಹಾರ್ಡ್ವೇರ್ ಅಂಗಡಿಯಲ್ಲಿ ಲೈನ್ ಸೇಲ್ ಆಗಿ ಮಾಡ್ತಾ ಇದ್ದೇನೆ. ಓಕೆ, ಹಾರ್ಡ್ವೇರ್ ಅಂಗಡಿಯಲ್ಲಿ ಲೈನ್ ಸೇಲ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಓಕೆ. ದೀಪಕ್ ಅವರು ತಮ್ಮಲ್ಲೇ ಕೇಳಬೇಕು, ಸಂಸ್ಥಾಪಕರು ತಾವು ಈ ಒಂದು ಸಂಘಟನೆ ರಾಜ್ಯ ಕೇಸರಿ ಅನ್ನುವಂತಹ ಸಂಘಟನೆನ ಯಾಕೆ ಸ್ಥಾಪಿಸಿದ್ರಿ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಅಲ್ವಾ? ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಸರ್ ಈಗ ದುಡ್ಡಿದ್ದು ಕೊಡುವವರೊಂದು ಬೇರೆ, ನಮ್ಮಲ್ಲಿ ಕೊಡ್ಲಿಕ್ಕೆ ಮನಸ್ಸಿರ್ತದೆ, ಆದ್ರೆ ಯಾವ ರೀತಿ ಕೊಡ್ಬೇಕು ಅಂತ ಆಲೋಚನೆ ಬರ್ತಾ ಇರಲಿಲ್ಲ. ಹಾಗೆ ನಮ್ಮಿಂದ ಒಂದು ದುಡ್ಡದ್ರಲ್ಲಿ 100 ರೂಪಾಯಿ ದುಡ್ಡರಲ್ಲಿ 10 ರೂಪಾಯಿ ಕೊಟ್ಟರೆ ನಮಗೊಂದು ಮನಸ್ಸು ತೃಪ್ತಿ ಬರ್ತದೆ. ಅದೇ ರೀತಿ ಆ ಒಂದು 10 ಜನ ಸೇರಿಸಿಕೊಂಡು ಇಂಥದ್ದೊಂದು ಚಟುವಟಿಕೆ ಮಾಡಿ ಮುಂದೆ ಬರ್ತದೆ ಸರ್. ಹಾಗೆ ಅಲ್ಲ, ತಾವು ಪ್ರತಿನಿತ್ಯ ದುಡಿತೀರಿ, ಪ್ರತಿನಿತ್ಯ ಹೋಗ್ತೀರಿ, ಅದರಿಂದ ಉಳಿದಂತಹ ಹಣ ಜೊತೆಗೆ ಸಮಾಜದಿಂದ ಕಲೆಕ್ಟ್ ಮಾಡಿರುವಂತಹ ಹಣ ಯಾವ ರೀತಿ ಆಗುತ್ತೆ ಸರ್ ತಮ್ಮ ಕಾರ್ಯಚಟುವಟಿಕೆಗಳು? ಈಗ ನಮ್ಮಿಂದ ಹಲವಾರು ಯುವಕರಿದ್ದಾರೆ ನಮ್ಮ ಜೊತೆ, ಹಾಗೆ ಕೆಲವು ಹೊರಗಡೆ ದಾನಿ ಕೂಡ ಇದ್ದಾರೆ. ಇದು ದಾನಿಗಳು ನಮ್ಮ ಜೊತೆ ಸೇರಿಕೊಂಡು ಈಗ ಏನಾದರೂ ಮನೆ ಹಸ್ತಾಂತರ ಆಗಿರುವಂತದ್ದು, ಈಗ ಮನೆಯದ ಕೆಲಸಕ್ಕೆ 34 ಮನೆಗಳ ಹಸ್ತಾಂತರ ಮಾಡಿದೆವು. ಅಂದ್ರೆ ವಾರದಲ್ಲಿ 1 ದಿನ ಭಾನುವಾರ ಆಗಿರುವಂಥದ್ದು ನಮ್ಮ ಎಲ್ಲ ಹುಡುಗರು ನಮ್ಮಲ್ಲಿರುವ ಸದಸ್ಯರಲ್ಲಿ ಸೇರಿಕೊಂಡು ಮನೆಯದ ಕೆಲಸ ನಾವೇ ಮಾಡುವಂಥದ್ದು. ಅಂದ್ರೆ ನಮ್ಮಲ್ಲಿರುವಂಥದ್ದು ಕೂಲಿ ಕಾರ್ಮಿಕರು, ಮೇಸ್ತ್ರಿಗಳಾಗಿರ್ಬೋದು, ಪೈಂಟರ್ನವರು ಎಲ್ಲ ನಮ್ಮ ಹುಡುಗರು ನಮ್ಮ ಜೊತೆ ಇದ್ದಾರೆ. ಆ ದಾನಿಗಳ ಮುಖಾಂತರದಿಂದ ನಾವು ಶ್ರಮ ಪಟ್ಟು ನಾವೇ ಮನೆಯ ಕೆಲಸ ಮಾಡ್ತಿದ್ದೇವೆ ಸರ್. ಓಕೆ ಓಕೆ ಓಕೆ. ಎಸ್ ಸರ್, ಅಶೋಕ್ ಎಸ್ ಪೂಜಾರಿ ಅವರು, ತಾವು ಬಹುಶಃ ಈ ಸಂಘಟನೆಗೆ ಯಾವದಿಂದ ಸೇರಿಕೊಂಡ್ರಿ ಅಥವಾ ಯಾವಾಗದಿಂದ ಈ ಒಂದು ಸಂಘಟನೆ ತಮಗೆ ಪರಿಚಯ ಆಯಿತು? ಹೇಗೆ ಸರ್, ಹೇಗೆ ಬಂದ್ರಿ? ಒಂದು ಸಂಘಟನೆ ಸೇರಿ 3 ವರ್ಷ ಆಯಿತು. ಈಗ ಮಂಗಳೂರಲ್ಲಿ ಘಟಕ ಉದ್ಘಾಟನೆ ಮಾಡಿ ದೀಪಕ್ ಜಿ ಅವರು ನಮ್ಮ ಆಪ್ತ ಗೆಳೆಯರು, ಅವರ ಈ ಇದೆಲ್ಲ ಕೆಲಸ ನೋಡಿ ನಮಗೆ ಖುಷಿ ಆಯಿತು. ಅದಕ್ಕೆ ನಾವು ಮಂಗಳೂರಲ್ಲಿ ಕೂಡ ಉದ್ಘಾಟನೆ ಮಾಡುವ ಅಂತ ಹೇಳಿ ಮಂಗಳೂರಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಮೊದಲಿದ್ದದ್ದು ಬೆಳ್ತಂಗಡಿಯಿಂದ?
ಸ್ಟಾರ್ಟ್ ಆಗಿರುವಂತದ್ದು ಆದದ್ದು ಬೆಳ್ತಂಗಡಿಯಿಂದ, Okay. ಅದರ ನಂತರ ಮಂಗಳೂರಿಂದ ಸ್ಟಾರ್ಟ್ ಮಾಡಿ. ಓಕೆ, ತಮ್ಗೆ ಈ ಒಂದು ಸಂಘಟನೆಗೆ ಸೇರ್ಬೇಕು ಅನ್ನುವಂಥದ್ದು ಹೇಗೆ ಸರ್? ಏನು ಅಂದ್ರೆ ಇವರದು ಅಂದ್ರೆ ಕಡು ಬಡವರ ಸಂಘಟನೆ, ಯಾಕಂದ್ರೆ ಪಬ್ಲಿಸಿಟಿ ಮಾಡೋದಿಲ್ಲ ಮೊದಲನಾಗಿ, ಬಾಕಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಪ್ರತಿ ಇದು ನೋಡುವಾಗ ಯಾಕಂದ್ರೆ ತಿಂಗಳಿಗೆ ಸ್ವಂತ ದುಡ್ದು ಅದರಲ್ಲಿ 1,000-2,000 ಇಟ್ಟು ನಾವು ಸೇವೆ ಮಾಡುವಂಥ ಕಾರ್ಯಕ್ರಮ ಇದು. ಅದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ಇನ್ನೂ ಸಹ ಈಗ ಮಂಗಳೂರಿನಲ್ಲಿ ಹಲವು ಘಟಕಗಳು ಉದ್ಘಾಟನೆ ಆಗುವ ಇದೆ. ಓಕೆ ಓಕೆ, ಬೇರೆ ಬೇರೆ ಕಡೆಗಳು ಇದೀಗ ಇರುವಂತದ್ದು ಮಂಗಳೂರಿನಲ್ಲಿ ಪ್ರಾರಂಭ ಆಗಿ 3 ವರ್ಷ ಆಗಿರುವಂತದ್ದು. ಯಾವ ಒಂದು ಕೆಲಸ ಕಾರ್ಯ ತಮ್ಗೆ ಈ ಸಂಘಟನೆಗೆ ಸೇರ್ಬೇಕನ್ನೋ ಪ್ರೇರಣೆ ಆಯ್ತು ಸರ್? ಮೊದಲನೇದಾಗಿ ಅವರು ಮನೆ ಕಟ್ಟಿ ಕೊಡ್ತಾರೆ ಕಡು ಬಡವರಿಗೆ. ನೆಕ್ಸ್ಟ್ ಅವರಂದ್ರೆ ಅದರಲ್ಲಿ ಯಾರು ಇದು ಮಾಡ್ತಿಲ್ಲ ಇತ್ತು, ಅವರು ಪ್ರಚಾರ ಮಾಡಲಿಲ್ಲ. ಈಗ ನಮ್ಮ ಮಂಗಳೂರಲ್ಲಿ ಒಂದು ಮನೆ ಕಟ್ಟಿದ್ರೆ ಇಷ್ಟು ಪ್ರಚಾರ ಮಾಡ್ತಾರೆ. ಇವತ್ತು 34 ಮನೆ ಆಯಿತು. ಆಗ ನಾನು ಸೇರುವಾಗ 7-8 ಮನೆ ಆದದಷ್ಟೇ. ಆಗ ಅದನ್ನು ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಅದರ ನಂತರ ನಾವು ಕೂಡ ಹೇಳಿದೆವು 1-2 ಮನೆ ಕಟ್ಟಲಿಕ್ಕೆ, ಬೇಗ ಬಂದು ಕಟ್ಟಿ ಕೊಟ್ಟಿದ್ದಾರೆ. ಅದರ ನಂತರ ನಾವು ಸಹ ಜಾಯಿನ್ ಆಗ್ತಾ ಹೋದೆ ಸರ್. ಓಕೆ ಓಕೆ ಓಕೆ, ದೀಪಕ್ ಅವರೇ, ನಾನು ಬಿಫೋರ್ ದಟ್ ಬರ್ತೇನೆ. ಅನೇಕ ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಒಂದು ಒಳ್ಳೆಯ ಸಂಘಟನೆ, ಸಮಾಜಕ್ಕೆ ಸೇವೆಯನ್ನು ಕೊಡ್ತಾ ಇರುವಂತಹ ಮಾಡ್ತಾ ಇರುವಂತಹ ಸಂಘಟನೆ. ಎಸ್, ಏನಾದರೂ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನ ಕೇಳ್ಬೋದು. ಜೊತೆಗೆ ಈ ಒಂದು ಸಂಘಟನೆ ಯುವಕರು ಏನಿದ್ದಾರೆ ನಿಸ್ವಾರ್ಥದಿಂದ ಸಮಾಜಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ಒಂದು ಒಳ್ಳೆಯ ಮನಸ್ಸು, ತಮ್ಮ ಒಂದು ಒಳ್ಳೆಯ ಶುಭ ಹಾರೈಕೆಗಳು ಅವರಿಗೆ ಮತ್ತಷ್ಟು ಸಮಾಜಮುಖಿಯಾಗಿರುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಗ್ಬಹುದು ಅನ್ನೋದು ಬಹುಶಃ ನನ್ನ ಒಂದು ಉದ್ದೇಶ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಕರೆಗಳಿಗೆ ಕೂಡ ಅವಕಾಶ ಇದೆ. ಕರೆಗಳು ಬರ್ತಾ ಇದೆ. ನಾನು ಪ್ರಥಮ ಕರೆ ಸ್ವೀಕಾರ ಮಾಡ್ತೀನಿ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಸತೀಶ್ ಕಂಗಿತ್ಲು ಅಂತೇಳಿ. ನಮಸ್ತೆ ನಮಸ್ತೆ ಸತೀಶ್ ಅವರೇ, ಬೆಳ್ತಂಗಡಿಯಿಂದ. ನಮಸ್ತೆ ಸತೀಶ್ ಅವರೇ, ಮಾತಾಡಿ ಸರ್, ಮಾತಾಡಿ. ನಮ್ಮ ದೀಪಕ್ ಅನ್ನ ಸಿದ್ದಾರೆ, ನಮ್ದು ಅಶೋಕ್ ಅನ್ನ ಸಿದ್ದಾರೆ. ನೋಡ್ತಾ ಇಲ್ಲ, ನಾನು ಲೈವ್ ನೋಡ್ತಾ ಇಲ್ಲ. ನಮಗೆಲ್ಲ ಸಿಗ್ತಾ ಇಲ್ಲ ಇಲ್ಲಿ ಇದು ಟಿವಿಯಲ್ಲಿ. ಓಕೆ ಓಕೆ ಓಕೆ, ಹಾಗೆ ನಾನು ಲೈವ್ಗೆ ಫೋನ್ ಮಾಡ್ತಾ ಇದ್ದೇನೆ. ಇಬ್ಬರಿಗೂ, ನನ್ನ ಆತ್ಮೀಯ ಅಣ್ಣನಿಂದರಿಗೂ ಇಬ್ಬರಿಗೂ ಅನಂತ ಧನ್ಯವಾದಗಳು. ಟಿವಿ ಮುಂದೆ ಬಂದಿದ್ದಾರೆ ಇಬ್ರು ಕೂಡ. ಒಳ್ಳೆಯ ನನ್ನ ಟೀಮ್, ನಾನು ಯಾಕಂದ್ರೆ ನಾನು ಒಬ್ಬ ಸದಸ್ಯನಾಗಿದ್ದೇನೆ ಅವ್ರ ಜೊತೆಗೆ ರಾಜಕೀಯ ಕೇಸರಿಯಲ್ಲಿ. ಹೌದು, ಖಂಡಿತ. ನನ್ನ ಕಡೆಯಿಂದ ಸ್ವಲ್ಪ ನನ್ನ ಸಹ ಕೂಡ ಅವ್ರ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಅವ್ರ ಜೊತೆ ಏನೋ ಒಂದು ಅವ್ರ ಜೊತೆ ಸಹ ನಾವು ಸಹ ಸಂಘಟನೆ ಜೊತೆ ಸೇರ್ಕೊಂಡು ಅವ್ರ ಜೊತೆ ನಮ್ಮ ಸಹ ಸಣ್ಣ ಕೆಲಸ ಅಳಿಲು ಸೇವೆ ಮಾಡ್ತಾ ಇದ್ದೇನೆ. ರಾಮನೊಂದಿಗೆ ನನ್ನ ಸಣ್ಣ ಅಳಿಲು ಸೇವೆ ಅಷ್ಟೇ. ಹಾಗೆ ಇಬ್ಬರು ಕೂಡ ಒಳ್ಳೆ ರೀತಿಯಲ್ಲಿ, ಒಳ್ಳೆ ರಾಜ್ಯದಲ್ಲಿ ಹೆಸರು ಉಂಟು ನಮ್ಮ ಸಂಘಟನೆಗೆ. ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಆ ರಾಜ್ಯ ಕೇಸರಿ ಕೂಡ ಇನ್ನೊಂದು ಮುಂದೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರು ಬರ್ಲಿ, ಬಡವರಿಗೆ ಒಳ್ಳೆ ಕೆಲಸ ಆಗುವಂತ ನಮ್ಮಿಂದ ಆಗ್ಲಿ ಅಂತ ಆ ದೇವರ ಹತ್ರ ಆಶಿಸ್ತೇನೆ. ಅದೇ ರೀತಿ ನೀವು ಸತೀಶ್ ಅವರೇ, ತಮ್ಗೆ ರಾಜಕೀಯ ಕೇಸರಿಗೆ ಸೇರ್ಬೇಕು ಅನ್ನೋದು ಹೇಗೆ ಪ್ರೇರಣೆ ಆಯ್ತು ಸರ್? ಇಲ್ಲ, ಖಂಡಿತ ಸರ್. ನನಗೆ ಏನಂತ ಹೇಳಿದ್ರೆ, ನಮ್ಮಿಂದ ನಾವೇನಾದ್ರೂ ಮಾಡ್ಬೇಕಂತ ಹೇಳಿದ್ರೆ ಈ ರಾಜಕೇಸರಿ ಸಂಘಟನೆಗೆ ಬರ್ಬೇಕಂತ, ಸಂಘಟನೆ ಮುಖಾಂತರ ನಾವೇನಾದ್ರೂ ಮಾಡ್ಬೇಕು, ಹೆಸರು ಮಾಡ್ಬೇಕಂತ ಏನು ಬಂದವರಲ್ಲ ನಾವು. ಯಾರು ನಮ್ಮ ದೀಪಕನ ಸಹ ಮತ್ತೆ ಅಶೋಕನ ಸರ್ ಹೆಸರು ಮಾಡ್ಲಿಕ್ಕೆ ಬಂದವರಲ್ಲ ನಾವು. ಇನ್ನೊಬ್ಬರಿಗೆ ಬಡವರಿಗೆ ಏನಾದ್ರು ಹೆಲ್ಪ್ ಮಾಡೋಣ, ನಮ್ಮಿಂದ ಏನಾದ್ರು 100 ರೂಪಾಯಿ 200 ರೂಪಾಯಿ ಜಮೆ ಮಾಡ್ಕೊಂಡು ಒಂದು 10-20 ಜನ ಸೇರ್ಕೊಂಡು ಏನಾದ್ರೂ ಒಂದು ನಮ್ಮಿಂದ ಏನಾದ್ರೂ ಕೊಡೋಣ ಅವರಿಗೆ, ನಮ್ಮಿಂದ ಉಪಕಾರ ಆಗೋಣ. ನಾನು ಏನು ಕೊಟ್ಟೆ ಅಂತ ಹೇಳಿ ದೇಶಕ್ಕೆ ದೇಶ ನಮಗೆ ಏನು ಕೊಟ್ಟಿತ್ತು ಅಂತ ಹೇಳುವ ಬದಲು ನಾವೇನ್ ದೇಶಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು ಸತೀಶ್ ಅವರು, ಥ್ಯಾಂಕ್ ಯು, ಧನ್ಯವಾದ. ಓಕೆ, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಾನು ಬಬಿತಾ ಕುಲಶೇಖರ್. ಬಬಿತಾ ಕುಲಶೇಖರದಿಂದ. ಎಸ್ ಮೇಡಮ್, ನಮಸ್ತೆ. ಈಗ ಇಬ್ರು ಅಲ್ಲಿ ಕೂತಿದ್ದಾರೆ, ಅವರಿಗೂ ಕೂಡ ನಮಸ್ತೆ. ದೀಪಕ್ ಜಿ ಬೆಳ್ತಂಗಡಿ ಇದರ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ. ಸೊ ನೋಡಿ, ಇಷ್ಟ ಬಡ ಇದರಿಂದ ಬಂದವರಿಗೆ ಕೊಡ್ಲಿಕ್ಕೆ ತುಂಬಾ ಮನಸ್ಸಿರ್ತದೆ, ಬಟ್ ಅವರಲ್ಲಿ ಇರುವುದಿಲ್ಲ. ಆದ್ರೂ ಈ ರೀತಿ ಅವರು ಒಟ್ಟಾಗಿ ಮಾಡ್ತಾರಲ್ಲ, ನಿಜವಾಗ್ಲೂ ದೇವರವ್ರಿಗೆ 1000 ವರ್ಷ ಸುಖ, ಶಾಂತಿ, ಆರೋಗ್ಯ, ಭಾಗ್ಯ ಕೊಡ್ಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಯಾಕಂದ್ರೆ ನಾನು ಕೂಡ ಒಂದು ಸೋಷಿಯಲ್ ವರ್ಕರ್ ಆಗಿ ಸೆಲ್ಫ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಇನ್ನು ಕೂಡ ನಿಮ್ದು ಇದೇ ರೀತಿ ಮಂಗಳೂರಲ್ಲಿ ಆಗಿದೆ ಅಂತ ಹೇಳ್ತೀರಿ. ಇನ್ನೊಂದು ಎಲ್ಲಿಯಾದ್ರೂ ಆಗೋದಿದ್ರೆ ಜಸ್ಟ್ ನಮ್ಗೆ ಒಂದು ಕಾಲ್ ಮಾಡಿ, ಯಾಕಂದ್ರೆ ನಮಗೂ ಕೂಡ ನಿಮ್ ಜೊತೆ ಸೇರ್ಬೇಕು ಅಂತ ಆಗ್ತಾ ಇದೆ. ಧನ್ಯವಾದಗಳು. ಓಕೆ, ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ರವೀಂದ್ರ ಅವರು ಪಚ್ಚನಾಡಿಯಿಂದ. ಅದೇ ರಾಜಕೇಸರಿ ಸಂಘ ಒಳ್ಳೆ ಕೆಲಸ ಮಾಡ್ತಿದೆ.
ಹಾಗೆ ಅವರಿಗೆ ಒಂದು ಅಭಿನಂದನೆ ಕೊಡುವ ಅಂತ. ಓಕೆ 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 ಎಸ್ ಸರ್, ಅಭಿನಂದನೆ ಕೊಡಿ ಸರ್. ದೀಪಕ್ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ. ಎಸ್ ಸರ್, ಮಾತಾಡಿ. ಹಲೋ. ಹಲೋ, ಕೇಳ್ತಾ ಇದೆ, ಮಾತಾಡಿ ಸರ್. ಅದೇ ಅವರು ದೀಪಕ್ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮತ್ತಷ್ಟು ಅವರಿಗೆ ಯುವಕರು ಸ್ವಲ್ಪ ಅವರಿಗೆ ಬೆಂಬಲ ಕೊಟ್ಟು ಬಡವರ ಪಾಲಿಗೆ ಸ್ವಲ್ಪ ಒಳ್ಳೇದಾಗ್ತದೆ. ಓಕೆ 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 ರೈಟ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ದೀಪಕ್ ಅವರೇ, ಇದೇ ಮಾತು. ಯಾಕಂದ್ರೆ ತಮ್ಮಲ್ಲಿ ಇದ್ದಾಗ ಕೊಡಬಹುದು, ಪರವಾಗಿಲ್ಲ. ನಾವು ತಮ್ಮಲ್ಲೇ ಇರುವುದೇ ಇಷ್ಟು ಅಂತ ಬಂದಾಗ ನಾವು ಎಲ್ಲವನ್ನೂ ದಾನ ಮಾಡ್ತಾ ಹೋದ್ರೆ ನಮ್ಗೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಬಹುಶಃ ತಮಗೂ ಕೂಡ ತಮ್ಮ ಫ್ಯಾಮಿಲಿ ಕಡೆಯಿಂದ ಕೂಡ ಕೇಳಬೇಕಾಗುತ್ತೆ. ಸೊ ಸಪೋರ್ಟ್ ಬೇಕು ಈ ಒಂದು ವಿಚಾರದಲ್ಲಿ. ಏನ್ ಹೇಳ್ತೀರಾ ಸರ್, ಇನಿಷಿಯಲಿ ಯಾಕೆ ಬಂತು ನಾನು ಈ ರೀತಿ ರಾಜಕೇಸರಿ ಅನ್ನೋಂಥ ಒಂದು ಸಂಘಟನೆ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು, ಇದರಿಂದಲೇ ನಾನು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಹೇಗೆ ಸರ್? ಮೊದಲಾಗಿ ರಾಜಕೇಸರಿ ಅಂತ ಹೇಳಿದ್ರೆ ಒಂದು ರಾಜಕೀಯ ರಹಿತವಾಗಿ ಯಾರಿಗೂ ಹೆದರದೆ ಮತ್ತೆ ನಿಸ್ವಾರ್ಥವಾಗಿ ಸೇವೆ ಮಾಡುವಂತಹದ್ದು ಮೂಲಕ ರಾಜಕೇಸರಿ ಅಂತ ಹೆಸರಿಟ್ಟದ್ದು. ನಮ್ಮಿಂದ ಏನಾದ್ರೂ ಕಡುಬಡವರಿಗೆ ಅಂದ್ರೆ ಇದನ್ನು ನಾವು ಪ್ರಚಾರವಾಗಿ ಬಯಸದೆ ನಮ್ಮ ಒಂದು ಕೈ ಕೊಟ್ಟದನ್ನು ಇನ್ನೊಂದು ಕೈ ಕೊಟ್ಟಾಗ ರೀತಿಯಲ್ಲಿ ಆದಷ್ಟು ಯುವಕರನ್ನು ಸೇರಿಕೊಂಡು ಈ ರೀತಿ ಮಾಡ್ತಾ ಬಂದು ಸರ್. ಹಾಗೆ ಸುಮಾರು ಯುವಕರೆಲ್ಲ ಬಂದಿದ್ದಾರೆ ನಮ್ಮ ಜೊತೆ ಸೇರಿಕೊಂಡೆಲ್ಲ ಬಂದಿದ್ದಾರೆ. ಹಾಗೆ ನಮ್ಮಲ್ಲಿ ಆದದಷ್ಟು ಅಂದ್ರೆ ಎಷ್ಟೋ ನಮಗೆ ಬರ್ತಾ ಇರ್ತದೆ, ನಮಗೆ ಏನಾದ್ರು ಸಹಾಯ ಮಾಡಿ, ನಮ್ಮಿಂದ ಆದಷ್ಟು ಅವರಿಗೆ ಭರವಸೆ ಯಾವತ್ತೂ ಕೊಡೋದಿಲ್ಲ. ನಮ್ಮಿಂದ ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡ್ತೇವೆ ಅಂತ ಯಾವತ್ತೂ ಭರವಸೆ ಕೊಟ್ಟು ನಮ್ಮಿಂದ ಆದಷ್ಟು ಖಂಡಿತ ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಇಷ್ಟಕ್ಕೆ ಬರ್ತಾ ಇದೆ ಸರ್. ಯಾವಾಗ ನಿಮ್ಗೆ ಸ್ಟಾರ್ಟ್ ಮಾಡಬೇಕು ಈ ರೀತಿ ಮಾಡ್ಲೇಬೇಕು ಅನ್ನೋದು, ರಾಜಕೇಸರಿ ಅನ್ನೋ ಸಂಘಟನೆ ಮಾಡಬೇಕು ಅನ್ನೋದು, ಈ ರೀತಿ ಸಹಾಯ ಮಾಡಬೇಕು ಅನ್ನೋದು? 2012ರಲ್ಲಿ ನಮ್ಮ ಸಂಘಟನೆ ಸ್ಟಾರ್ಟ್ ಆದ ಸರ್. ಈಗ 10 ವರ್ಷ ಆಯ್ತು ಮೊನ್ನೆಗೆ. ಪ್ರಥಮವಾಗಿ ನಮ್ಮಲ್ಲಿ ಒಂದು ಸಂಘಟನೆ ಕೆಲವು ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರಿಟ್ಕೊಂಡು ಮಾಡ್ತಾ ಇದ್ರು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದು ಬಡವರಿಗೆ ಸಹಾಯ ಮಾಡ್ತಾ ಇದ್ರು. ಹಾಗೆ ನನಗೆ ಏನೋ ಒಂದು ತುಂಬಾ ಜನ ಯುವಕರಲ್ಲಿ ಬಂದು ಹೇಳಿದ್ರು, ಒಂದು ಏನಾದ್ರೂ ಒಂದು ಸಂಘಟನೆ ಮಾಡಿ ಅಥವಾ ಯಾವುದೇ ರೀತಿ ಒಂದು ಒಳ್ಳೆ ಯಶಸ್ವಿ ಮಾಡಿಕೊಂಡು ಯಾರೊಂದು ಹೆಸರಿಟ್ಟು ಮಾಡುವಂತ. ಅದೇ ರೀತಿ ನನಗೊಂದು ರಾಜಕೇಸರಿ ಹೆಸರಿಟ್ಟು ಈ ರಾಜಕೇಸರಿ ಮುಖಾಂತರ ನಾವು ಒಂದು ಕೆಲಸ ಮಾಡುವಂತೇಳಿ ಮುಂದೆ ಬಂದ ಸರ್. ಆ ಸಂದರ್ಭದಿಂದ ರಾಜಕೇಸರಿ ಸಂಘಟನೆ ಹೌದು ಸರ್ ಸ್ಟಾರ್ಟ್ ಮಾಡಿರುವಂತದ್ದು. ಜೊತೆಗೆ ಈ ಸಂದರ್ಭ ರಾಜಕೇಸರಿ 2020 ಸ್ಟಾರ್ಟ್ ಆಗಿರುವಂತದ್ದು. ಓಕೆ, ಈಗ ಅಂದ್ರೆ 22 ವರ್ಷಗಳು. ಹೌದು. ಓಕೆ, 10 ವರ್ಷ ಆಯ್ತು ಸರ್. 10 ವರ್ಷಗಳು. ಓಕೆ, ಜೊತೆಗೆ ಈ ಸಂದರ್ಭ ಎಷ್ಟು ಜನರು ಇದ್ದಾರೆ ತಮ್ಮ ಒಂದು ರಾಜಕೇಸರಿ ಸಂಘಟನೆಯಲ್ಲಿ? ಸರ್ ಈಗ ನಾವು ರಾಜ್ಯ ಮಟ್ಟದಲ್ಲಿ ಬೆಳೀತಾ ಬಂದಿದೆ. 8,000ಕ್ಕಿಂತ ಜಾಸ್ತಿ ಸದಸ್ಯರಿಗೆ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ ಸರ್. ಈಗ ಎಷ್ಟು? 8,000 ಜನರು ಇದ್ದಾರೆ ತಮ್ಮ ಸಂಘಟನೆಯಲ್ಲಿ ಈಗ. ಓಕೆ, ಬಿಫೋರ್ ದಟ್ ಸರ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ನಾನು ಗುರುವಾನ್ಕೆರೆಯಿಂದ ಸರ್. ಗುರುವಾನ್ಕೆರೆಯಿಂದ. ಎಸ್ ಸರ್, ತಮ್ಮ ಹೆಸರು? ಶಶಿಕಾಂತ್ ಗುರುವಾನ್ಕೆರೆ ಅಂತ. ಶಶಿಕಾಂತ್ ಗುರುವಾನ್ಕೆರೆ. ಮಾತಾಡಿ ಸರ್, ಮಾತಾಡಿ. ರಾಜಕೇಸರಿ ಸಂಘಟನೆ ಕೇಳ್ತಾ ಇಲ್ಲ ಸರ್? ಕೇಳ್ತಾ ಇಲ್ವ? ಧ್ವನಿ ಕೇಳ್ತಾ ಇಲ್ವ ಈಗ? ಧ್ವನಿ ಕೇಳ್ತಾ ಇಲ್ಲ ಸರ್ ಕರೆಕ್ಟ್ ಆಗಿ. ಶಶಿಕಾಂತ್ ಅವರೇ, ಈಗ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಓಕೆ, ಮಾತಾಡಿ ಸರ್. ರಾಜಕೇಸರಿ ಸಂಘಟನೆ ಇದೆ ನಮ್ಮ ಜೊತೆ. ಸರ್ ಮಾತಾಡಿ ಸರ್. ನಾನು ಅದೇ ರಾಜಕೇಸರಿ ಬಗ್ಗೆ ಮಾತಾಡೋಣ ಅಂತ. ನಾನು ಅದರಲ್ಲಿ ಸಂಚಾಲಕನಾಗಿದ್ದೇನೆ. ಆದ್ರೆ ದೀಪಕಣ್ಣನವರು 24 hours ಕಾಲ್ ಮಾಡಿದಾಗಲೂ ಪಿಕ್ ಮಾಡಿ ತಾನೇ ಏನೇ ಇದ್ರು ಅದನ್ನ ಫೋನ್ ಮಾಡ್ತಾರೆ ರಿಟರ್ನ್ ಹೇಳಿ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಲೈನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ ಕಾಣುತ್ತೆ ಬಹುಶಃ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ ಆಗುತ್ತೆ, ದಯಮಾಡಿ. ಜೊತೆಗೆ ಸರ್ ಅಶೋಕ್ ಎಸ್ ಪೂಜಾರಿ ಅವರು ಈಗ ಬೇರೆ ಬೇರೆ ಕಡೆಗಳಲ್ಲಿ ರಾಜಕೇಸರಿ ಸಂಘಟನೆ ಈಗ ಬೆಳೆದಿರುವಂತದ್ದು. ಎಲ್ಲಿಂದ ಬೆಳ್ತಂಗಡಿಯಿಂದ ಎಲ್ಲೆಲ್ಲಿ ಇದೆ ಸರ್? ಈಗ ಮೂಡುಬಿದಿರೆ ತಾಲೂಕು ಇದೆ ಸರ್, ಕಾರ್ಕಳ ಇದೆ, ಉಡುಪಿ ಜಿಲ್ಲೆ ಇದೆ, ಚಿಕ್ಕಮಗಳೂರು ಜಿಲ್ಲೆ ಇದೆ, ಹಾಸನ ಜಿಲ್ಲೆ ಇದೆ. ಈಗ ಕೆಲವು ದಿನಗಳಲ್ಲಿ ಮಡಿಕೇರಿ, ಸುಳ್ಯ ಈ ವಿಭಾಗದಲ್ಲಿ ಆಗ್ತಾ ಇದೆ ಸರ್. ಈಗ ಬೆಂಗಳೂರು ವಲಯ ಮಟ್ಟದಲ್ಲಿ ಕೂಡ ಮೀಟಿಂಗ್ ಆಗ್ತಾ ಇದೆ. ಇನ್ನೊಂದು ಕೆಲವು ದಿನಗಳಲ್ಲಿ ಬೆಂಗಳೂರು ರಾಜ್ಯ ಮಟ್ಟದಲ್ಲಿ ಕೂಡ ಉದ್ಘಾಟನೆ ಆಗಲಿಕ್ಕಿದೆ ಸರ್. ಓಕೆ, 8,000 ಜನರು ಅಂತ ಬಂದಾಗ ಇಲ್ಲಿ ಕಾರ್ಯಕರ್ತರು ಇರುವಂತದ್ದು ಹೇಗೆ ಕೆಲಸ ನಡೆಯುತ್ತೆ? ತಮ್ಮ ಒಂದು ಸಂಘಟನೆ ಕೆಲಸ ಹೇಗೆ ನಡೆಯುತ್ತೆ? ಯಾಕಂದ್ರೆ ಬೇರೆ
ಬೇರೆಯವ್ರು ನೋಡ್ತಾ ಇದ್ರೆ ಅವರು ಕೂಡ ಜಾಯ್ನ್ ಆಗಬೇಕು, ಒಂದು ಸಹಾಯ ಮಾಡಬೇಕು ಅಂತ ಇದ್ರೆ, ಯಾಕಂದ್ರೆ ದೊಡ್ಡ ಅಮೌಂಟ್ ಬೇಕಾಗಿಲ್ಲ ಬಹುಶಃ. ಯಾಕಂದ್ರೆ ಬಹಳಷ್ಟು ನಮ್ಮ ಸಂಬಳ ಏನಿದೆ ಅದರಿಂದಲೇ ತೆಗೆದು ಕೊಡುವಂಥದ್ದು ಅಥವಾ ಸಮಾಜದಿಂದ ತೆಗೆದು ಕೊಡುವಂಥದ್ದು, ಹಾಗಾದ್ರೆ ಸಣ್ಣ ಅಮೌಂಟ್ ಆಗಿರಬಹುದು. ಹೇಗೆ ಕೆಲಸ ನಿರ್ವಹಿಸುತ್ತೆ ಸರ್? ಗ್ರಾಮ ಮಟ್ಟದಿಂದ ತಾಲೂಕು ಮಟ್ಟದ ಇದೆ. ನಮ್ಮ ನಿರಂತರವಾಗಿ ವಾರದಲ್ಲಿ ಒಂದೊಂದು ಗ್ರಾಮದಲ್ಲಿ ಕಾರ್ಯಕ್ರಮ ಆಗ್ತಾ ಬರ್ತಾ ಇದೆ. ನಿರಂತರವಾಗಿ ಉಚಿತ ತಪಾಸಣಾ ಶಿಬಿರ ಆಗಿರುವಂಥದ್ದು ಅಥವಾ ಯಾವ ಕಾರ್ಡ್ ನೋಂದಣಿ ಆಗಿರುವಂಥದ್ದು, ರಕ್ತದ ಶಿಬಿರ, ಸ್ವಚ್ಛತಾ ಕಾರ್ಯಕ್ರಮ ಒಂದೊಂದು ವಾರದಲ್ಲಿ ಒಂದೊಂದು ಗ್ರಾಮದಲ್ಲಿ ಆಗ್ತಾ ಬರ್ತಾ ಇದೆ ಸರ್ ಕಾರ್ಯಕ್ರಮ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಕೂಡ ಅದೇ ರೀತಿ ಆಗ್ತಾ ಹೋಗ್ತದೆ ಕಾರ್ಯಕ್ರಮ. ಅಲ್ಲ, ಈ ಕಾರ್ಯಕರ್ತರು ಹೇಗೆ ಯಾವ ರೀತಿ ಕೆಲಸ ಮಾಡ್ತಾರೆ, ತಮ್ಮಲ್ಲಿ ಸದಸ್ಯರು ಯಾವ ರೀತಿ ಕೆಲಸ ಮಾಡುವಂತಹ ವಿಧಾನ ಹೇಗೆ? ಒಂದು ಪ್ರಾಜೆಕ್ಟ್ ಬರುತ್ತೆ, ಒಂದು ಯೋಜನೆ ಇರುತ್ತೆ, ಹೇಗೆ ಕೆಲಸ ಮಾಡ್ತೀರಾ ಅಂತ? ಅಂದ್ರೆ ವಾರದಲ್ಲಿ ನಮ್ಮ ತಿಂಗಳಲ್ಲಿ 2 ದಿನ ನಮ್ಮ ಕಾರ್ಯಕರ್ತರು ನಮ್ಮ ಇಲ್ಲಿ ಆದ್ರೂ ಶ್ರಮದಾನ ಆಗಿರುವುದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಕಡ್ಡಾಯವಾಗಿ. ಹಾಗೆ ಆ ಕಾರ್ಯಕ್ರಮ ಮಾಡಬೇಕಾದ್ರೆ ಮುಂಚಿತವಾಗಿ ನನಗೆ ತಿಳಿಸ್ತಾರೆ, ಇಂತಿಂದ ನಾವು ಕಾರ್ಯಕ್ರಮ ಮಾಡ್ತೇವೆ, ಏನ್ ಮಾಡಬೇಕು ಅಂತ. ಅದಕ್ಕೆ ನಾನು ಅವರಿಗೆ ಪೂರ್ವಕವಾಗಿ ಯಾವ ರೀತಿ ಮಾಡಬೇಕು, ಏನು ಯಾವ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತೇಳಿ ಅವ್ರಿಗೆ ಹೇಳ್ತೇನೆ. ಅದಾಗಿ ಅವರೆಲ್ಲ ಸೇರಿಕೊಂಡು ಬೇಕಾದ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಬರ್ತಾರೆ ಸರ್. ಓಕೆ. ಈಗ ಅಶೋಕ್ ಅವರು ಇಲ್ಲಿ ಮಂಗಳೂರು ವಿಭಾಗವನ್ನ ನೋಡ್ಕೊಳ್ತಾ ಇದ್ದಾರೆ. ಮಂಗಳೂರು ವಿಭಾಗವನ್ನ ಯಾವ ರೀತಿ ತಮ್ಮ ಮಂಗಳೂರು ವಿಭಾಗ ಕೆಲಸ ಮಾಡ್ತದೆ, ಮಂಗಳೂರು ವಿಭಾಗದಲ್ಲಿ ಆಗಿರುವಂತಹ ಈವರೆಗೆ ಆಗಿರುವಂತಹ ಯೋಜನೆಗಳ ಬಗ್ಗೆ ಏನಂತ? ನಮಗೆ ಮಂಗಳೂರಲ್ಲಿ ಈ ತನಕ ಅಂದರೆ ಕಣ್ಣೀರು ಟೆಸ್ಟ್ ಪರೀಕ್ಷೆ, ಅವ್ರ ಕಣ್ಣಿಗೆ ಈಗ ಸಾಧಾರಣ ಒಂದು 3 ಕಾರ್ಯಕ್ರಮ ಆಯಿತು ಮಂಗಳೂರಲ್ಲಿ. ಕಣ್ಣು ಆಪರೇಷನ್ ಇದೆ ನಮ್ಮ ಪ್ರಸನ್ನದ ಪಂಪೆಲ್ ಡಾಕ್ಟರ್ ಆಸ್ಪತ್ರೆಯವರ ಯೋಜನೆಯಿಂದ 33 ಆಪರೇಷನ್ ಆಯಿತು. ಹಾಗೆ 3 ಕಡೆ ಕಾರ್ಯಕ್ರಮ ಆಯಿತು. ಇನ್ನು ಈಗ 2 ಕಡೆ ಆಗುವ ಇದು ಡೇಟ್ ಕೇಳ್ತಿದ್ದೇವೆ ನಾವೀಗ ಅವರಿಗೆ. ಮತ್ತು ಬ್ಲಡ್ ಕ್ಯಾಂಪ್ ಮಾಡಿದ್ದೇವೆ, ಡೆಡಿಕೋಷನ್ ಆಗಲಿ, ವೆಲ್ಲಕ ಆಸ್ಪತ್ರೆ ಆಗಲಿ, ಮತ್ತು ಇನ್ನಿತರ ಕಾರ್ಯಕ್ರಮ. ಈಗ ಒಂದು 35ನೇ ಮನೆ ಮಾಡುವ ನಿರ್ಮಾಣದ ಪಡೀಲಲ್ಲಿ ಆಲೋಚನೆಯಲ್ಲಿ ಇದ್ದೆ. ಈಗ 35ನೇ ಮನೆ ಪಡೀಲ್ನಲ್ಲಿ ಹೇಗೆ, ಯಾರಿಗೆ ಏನಾದರೂ ಅಂದರೆ ನಮ್ಮ ಈಗ ಸ್ಥಾಪಕರಲ್ಲಿ ವಿನಂತಿ ಮಾಡಿದ್ದೇನೆ, ಜಗದೀಶ್ ಪೂಜಾರಿ ಎಂಬ ಹೆಸರನ್ನು. ಅದಕ್ಕೆ ಈಗ ಹೇಳ್ತಿದ್ದೆ, ಈಗ ಅದಕ್ಕೆ ಇನ್ನು ಮಾತಾಡಿ ನಾವು ಡಿಸ್ಕಸ್ ತೆಗಿಬೇಕು ಹಾಗೆ. ಓಕೆ ಸರಿ. ಈಗ 35ನೇ ಮನೆ ಪಡೀಲ್ನಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಅನ್ಕೊಂಡಿದ್ದಾರೆ ರಾಜಕೇಸರಿ ಸಂಘಟನೆ. 34 ಮನೆಗಳಾಗಿವೆ. 34 ಮನೆಗಳು ಅಂತ ಬಂದಾಗ ಹೇಗೆ ಸರ್, ಹೇಗೆ ಮಾನದಂಡ, ಹೇಗೆ ಯಾರನ್ನ ನೋಡಿ ಆಯ್ಕೆ ಮಾಡಿ ಹೇಗೆ ಮನೆ? ಅಂದ್ರೆ ಸರ್ ತೀರಾ ಕಾಡು ಬಡವತನವಿದ್ದು ಅವರಿಗೆ ಏನಾದ್ರು ಸ್ವಲ್ಪ ಒಂದು ಕಿಂಚಿತ್ತು ಜಾಗ ಇದ್ದರೆ ನಮಗೆ ಅವರಿಗೆ ಒಂದು 800 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಮಾಡಿ ಕೊಡ್ತೇವೆ ಸರ್. ಅಂದ್ರೆ ಶೀಟಿನ ಮನೆ. ನಾವೇ ಹೋಗಿ ಕೆಲವು ದಾನಿಗಳ ಮುಖಾಂತರ ನಮಗೆ ಸಿಕ್ಕಿದ ಸಾಮಾನುಗಳನ್ನು ತೆಗೆದುಕೊಂಡು ನಾವೇ ಮನೆ ಮಾಡಿ ಕೊಡ್ತೇವೆ ಸರ್. ಹಾಗೆ ಓಕೆ. ಹೇಗೆ ಸ್ವಲ್ಪ ಆದ್ರೂ ಫಂಡಿಂಗ್ ಬೇಕಾಗುತ್ತೆ, ಹೇಗಾಗುತ್ತೆ ಫಂಡಿಂಗ್? ಅಂದ್ರೆ ಕೆಲವು ದಾನಿಗಳಿದ್ದಾರೆ ನಮ್ಮ ಜೊತೆ. ಗುರನ್ಕೆರೆಯಲ್ಲಿ ವೈಭವ್ ಹಾರ್ಡ್ವೇರ್ ಅಂತಿದ್ದಾರೆ. ಅವ್ರು ಏನೋ ಮನೆ ಕಟ್ಟಿದ್ರೆ ಏನು ಬೇಕಿದ್ರೆ ಮೊದಲಾಗಿ ಅವ್ರು ನಮಗೆ ಸಾಮಾನು ಕೊಡ್ತಾ ಇರ್ತಾರೆ. ಆಮೇಲೆ ಕೆಲವು ದಾನಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಮತ್ತೆ ನಮ್ಮ ಯುವಕರೇ ಸ್ವಲ್ಪ ಅವರ ಕೈಲಾದಷ್ಟು ಅವರು ಸೇವ್ ಮಾಡಿಕೊಂಡು ಬರ್ತಾರೆ ಸರ್. ಓಕೆ ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಗುರುಪ್ರಸಾದ್, ಬಸವನ ಬೈಲು, ಬಂಟ್ವಾಳ ತಾಲೂಕು. ಬಂಟ್ವಾಳದಿಂದ ಗುರುಪ್ರಸಾದ್ ಅವರು. ನಮಸ್ತೆ ಸರ್, ಮಾತಾಡಿ ಸರ್. ಹಲೋ ದೀಪಣ್ಣ, ನಮಸ್ತೆ. ನಮಸ್ತೆ. ಪಾತಲೆ ಸರ್, ಪಾತಲೆ ಕೇನೋಡು ಪಾತಲೆ ಸರ್. ಹಲೋ ಸರ್, ನಮಸ್ಕಾರ. ಬಗ್ಗೆ ಸಂಪೂರ್ಣ ತೀರನ್ನು 10 ಮೇಲೆ ಆಗುವಂತಂದ್ರೆ ನಮ್ಮ ದೀಪ ಸಂಸಾಪ ಇತ್ತು. ಕಾರ್ಯ ವೈಖರಿ ಭಾರಿ ಜೋರು ಮಾಡ್ತಾರೆ ಪಾಪ ದೇವ್ರನ್ನ ತಾಯಡು ಎಡ್ಡೆಡ್ಡ ಬೇಲೆಲ್ ಪುರ ಮಾತ್ರಲ್ಲೇ ಕೊರೋನಾದ ಟೈಮ್ ಉಡು ಅವಡು 5 ಲಕ್ಷ ಇಲ್ಲು ಪಾಪದಕ್ಕೆ ಇಲ್ಲು ಕಟ್ಟಣ ಅವಡು ಈ ಆಂಬುಲೆನ್ಸ್ ಇಂಜೆಕ್ಷನ್ ವೈಕಲ ರೆಡಿ ಆಯ್ತು. ಈ ಕೂಲಿ ಕಾರ್ಮಿಕ ಈತ ಬೇಲವನ್ ಪೇರು ಬಂಡ ನಮ್ಮ ಎಲ್ಲ ರಾಜಕೀಯದ ಅವಡು ಕಾಸಿನ ಪೇರ್ಲ ಮಂತೊಂದು ಪಾಪ ನಿಜ. ಎಸ್ ಸರ್. ಓಕೆ ಸರ್, ಸೋಲ್ಮೇಲೆ ಥ್ಯಾಂಕ್ ಯು ಸರ್. ಕುಡಂಜಿ ಕಾಲರ್ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನವೀನ್ ಕುಮಾರ್ ಬೆಳ್ತಂಗಡಿಯಿಂದ. ನಳಿನ್ ಕುಮಾರ್ ಬೆಳ್ತಂಗಡಿಯಿಂದ. ಹೌದು ಸರ್, ರಾಜಕೀಯ ಸಂಘಟನೆ ಬಗ್ಗೆ ತುಂಬಾ ಹೆಮ್ಮೆ ಇದೆ ನಮ್ಗೆ. ಈಗ ದೀಪಕ್ ಅವರು ಒಂದು ಬಸ್ ಕಂಡಕ್ಟರ್ ಆಗಿಕೊಂಡು ಸ್ಥಾಪನೆ ಮಾಡಿದಂತ ಒಂದು ರಾಜಕೀಯ ಸಂಘಟನೆ. ಹೇಳಿ ಸರ್, ಮಾತಾಡಿ, ಕೇಳ್ತಾ ಇದೆ. ಬಸ್ ಕಂಡಕ್ಟರ್ ಆಗಿ ಇಟ್ಕೊಂಡು ಒಂದು ಸಂಘಟನೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳಿ ತುಂಬಾನೇ ಪ್ರಯತ್ನ ಪಡ್ಬೇಕಾಗತ್ತೆ. ಈಚೆ ನಮ್ಮ ಕೆಲಸ ನೋಡ್ಕೋಬೇಕು, ಅದರೊಟ್ಟಿಗೆ ಸಂಘಟನೆ ಜೊತೆ ಓಡಾಡ್ಬೇಕು. ಅದರಲ್ಲಿ ಇಟ್ಕೊಂಡೆ ಇವರು ಸುಮಾರು ಒಂದು 500ಕ್ಕಿಂತ ಹೆಚ್ಚು ಕಾರ್ಯಕ್ರಮವನ್ನ ಈಗಾಗಲೇ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಒಂದು ಜನಸಾಮಾನ್ಯರ ಮಾಡುದಂತ ಹೇಳಿದ್ರೆ ತುಂಬಾನೇ ಹೆಮ್ಮೆ ಬರ್ತೀವಿ ನಾವು. ಹಾಗೆ ಈ ಸಲನಾದ್ರೂ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಲಿಂತ ನಮ್ಮದೊಂದು ಆಸೆ.
ಹಾ 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 ಓಕೆ ಓಕೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಬೇಕು ಅನ್ನುವಂಥದ್ದು ಸಮಾಜಮುಖಿ ಕಾರ್ಯಗಳಿಗೆ ಅಲ್ವಾ ಸರ್? ಹೌದು. ಎಸ್, ಇನ್ನೂ ಕೂಡ ಯಾಕೆ ಗುರುತಿಸಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಅಲ್ವಾ? ಹೌದೌದು ಸರ್. ಓಕೆ ಓಕೆ ಸರಿ. ಈ ಸಂಘಟನೆಗಳೊಂದು ಸಿಗುವಂತದ್ದು ಇದ್ರೆ ನಮ್ಗೆ ಈ ರಾಜ್ಯಕ್ಕೆ ಸರಿಗೊಂದು ಸಿಗ್ಲಿ ಅನ್ನೋ ನಮ್ಮೊಂದು ಆಸೆ ಇದೆ. ಓಕೆ 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 ಎಸ್ ಸರ್ ಎಸ್ ಸರ್. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ನಾನು ಎಡ್ವರ್ಡ್ ಡಿಸೋಜಾ ಅಂತ ಬೆಳ್ತಂಗಡಿಯಿಂದ. ಎಡ್ವರ್ಡ್ ಡಿಸೋಜಾ ಸರ್, ಬೆಳ್ತಂಗಡಿ. ನಮಸ್ತೆ ಸರ್, ಮಾತಾಡಿ. ರಾಜಕೇಸರಿ ಸಂಘಟನೆ ಮತ್ತು ಅದರ ಸ್ಥಾಪಕ ಅಧ್ಯಕ್ಷರಾದಂತಹ ಗೌರವಾನ್ವಿತ ದೀಪಕ್ ರವರಿಗೆ ನಾನು ನಮಸ್ಕಾರ ಹೇಳ್ತಾ ಇದ್ದೇನೆ. ಅವರ ಅಭಿಮಾನಿ ನಾನು. ಜನಸೇವೆ ಜನಾರ್ದನ ಸೇವೆ ಎಂಬಂತೆ ಇವರು ಕಳೆದ ಹಲವು ವರ್ಷಗಳಿಂದ ಜನಸೇವೆಯಲ್ಲಿ ದೇವರನ್ನು ಕಂಡಂತ ಅದ್ಭುತವಾದಂತಹ ಒಬ್ಬ ಸಂಘಟಕ ಇವರು. ಅವ್ರ ಬಗ್ಗೆ ತುಂಬಾ ಹೆಮ್ಮೆ ನನಗೆ. ಈ ಬೆಳ್ತಂಗಡಿಯಲ್ಲಿ ಆರಂಭಗೊಂಡಂತ ಈ ಸಂಘಟನೆ ಈಗ ರಾಜ್ಯಾದ್ಯಂತ ಒಂದು ಹೆಸರು ಮಾಡಿದೆ ಅಂದ್ರೆ ಕೇವಲ ಒಂದು ಸೇವೆಗಾಗಿದೆ. ಅವ್ರು ಮಾಡಿದಂತ ಸೇವೆಗಳು ನೋಡಿದ್ರೆ ಆ ಚಿಕ್ಕ ಪ್ರಾಯ ಅವರದು ಆರೋಗ್ಯ ತಪಾಸಣೆಗಳು ಇರ್ಬೋದು, ರಕ್ತದಾನಗಳು, ಕೊರೋನಾ ಸಮಯದಲ್ಲಿ ಅವ್ರು ಎಷ್ಟು ಬಡ ಜನರಿಗಾಗಿ ರಾತ್ರಿ ಆಗಲು ಅಷ್ಟು ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಆ ಸೇವೆಯನ್ನು ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅದಲ್ಲದೆ ಅವರು 34 ಮನೆಗಳನ್ನು ಕಟ್ಟಿಸಿಕೊಟ್ಟಂತ ಒಂದು ದೊಡ್ಡ ಕೊಡುಗೆ, ಅದ್ಭುತವಾದಂತ ಕೊಡುಗೆ ಅದು. ಯಾಕಂತ ಹೇಳಿದ್ರೆ ಇಷ್ಟು ಶ್ರೀಮಂತರು ಸಹಾಯ ಮಾಡ್ತಾರೆ ಸಮಾಜಕ್ಕೆ, ಆದ್ರೆ ಆರ್ಥಿಕವಾಗಿ ಏನೋ ಅವರು ಸದೃಢ ಇಲ್ಲದಿದ್ರು ಕೂಡ ಈ ಒಂದು ಕಡು ಬಡವರ ಬಗ್ಗೆ ಅವರೊಂದು ಹೃದಯ ಮಿಡಿಯುವಂತ ಒಂದು ಬುದ್ಧಿ ಇದೆಲ್ಲ, ಅವರ ಒಂದು ಹೃದಯ ಇದೆ ಅಲ್ಲ, ನಿಜವಾಗಿ ಮೆಚ್ಚುವಂತದ್ದು. ಅದರಿಂದ ನನಗೆ ಕೂಡ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ನಾನೊಬ್ಬ ಅಧ್ಯಾಪಕ, ನಮ್ಮ ಶಾಲೆಯಲ್ಲಿ ಕೂಡ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳಿರ್ಬೋದು ಅಥವಾ ರಕ್ತದಾನ ಶಿಬಿರಗಳು, ಎಲ್ಲಿ ಒಂದು ರಕ್ತ ನಮ್ಮ ಶಾಲೆಯ ಸುತ್ತಮುತ್ತ ನಾನು ರಕ್ತ ಯಾರಿಗಾದ್ರೂ ಬೇಕಂತ ಹೇಳಿ ತಕ್ಷಣ ನಾನು ಕೇಳುವಂತದ್ದು, ದೀಪಕ್ರೆ ನಮ್ಗೆ ಈಗ ಕಷ್ಟದಲ್ಲಿದ್ದಾರಲ್ಲ, ಏನು ಮಾಡುದು ಸರ್, ನಾನು ಈಗ ಕಳಿಸ್ತೇನೆ ಕೂಡ್ಲೆ. ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ, 2-3 ಆ ಒಂದು ಆಸ್ಪತ್ರೆಗೆ ಅವ್ರು ಕಳಿಸಿ ರಕ್ತದಾನ ಮಾಡುವಂತ ಒಂದು ಕೆಲಸ ನಿಜವಾಗಿ ಅದ್ಭುತ. ನಿಜವಾಗಿ ಈ ಒಂದು ದೀಪಕ್ ಹಾಗೂ ಅವರ ರಾಜಕೀಯ ಸಂಘಟನೆ ಅವರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಗಂಟೆಗಟ್ಟಲೆ ಮಾತಾಡಬಹುದು. ಎತ್ತರಕ್ಕೆ ಇರಲಿ, ರಾಜ್ಯ ಮಟ್ಟದಲ್ಲಿ ಅವರು ಒಳ್ಳೆ ಹೆಸರನ್ನು ಪಡೆಯಲಿ, ದೇವರವರಿಗೆ ಆಶೀರ್ವಾದಿಸಲಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಎಡ್ವರ್ಡ್ ಸರ್, ಈಗ ತಾವು ಅಧ್ಯಾಪಕರಾಗಿದ್ದೀರಾ ಅಲ್ವಾ ಸರ್? ಹೌದೌದು. ಓಕೆ, ಏನ್ ಹೇಳ್ತೀರಾ ಸರ್ ಅಂದ್ರೆ ಈ ಯುವಕರ ಒಂದು ವಿಚಾರದ ಬಗ್ಗೆ, ಈ ಒಂದು ಮನಸ್ಥಿತಿಯ ಬಗ್ಗೆ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದ್ದವರೇ ಕೊಡುವಂತದ್ದು ಬಹಳಷ್ಟು ಕಡಿಮೆ, ಕಷ್ಟ ಕೊಡಲ್ಲ. ಆದ್ರೆ ಎಸ್, ನಮ್ಮಲ್ಲೂ ಇಲ್ಲ ಅಂತ ಬಂದಾಗ ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊರಟಂತಹ ದೀಪಕ್ ಅವರು, ಜೊತೆಗೆ ಪೂಜಾರಿ ಅವರು, ಇದೆಲ್ಲವೂ ಕೂಡ ನಾವು ನೋಡಿದಾಗ ಏನ್ ಹೇಳ್ತೀರಾ ಸರ್? ನನಗೆ ಅದೇ ಹೇಳಿದಲ್ಲ, ಅವರು ಒಬ್ಬ ಅದ್ಭುತ ಸಂಘಟಕ. ನೋಡಿ, ಅವರು ಒಬ್ರು ಬಸ್ಸಿನ ಕಂಡಕ್ಟರ್, ಅದು ಕೂಡ ಗವರ್ಮೆಂಟ್ ಬಸ್ಸಿನ ಕಂಡಕ್ಟರ್ ಅಲ್ಲ, ಪ್ರೈವೇಟ್ ಬಸ್ಸಿನ ಕಂಡಕ್ಟರ್. ಒಬ್ಬ ಕೂಲಿ ಕಾರ್ಮಿಕರನ್ನು ತೆಗೆದುಕೊಂಡು ಅವರ ಸಂಘಟನೆಯಲ್ಲಿ ಈಗ ಎಷ್ಟೋ ಸಾವಿರ ಜನ ಇರಬಹುದು, ಈಗ ಲಕ್ಷಕ್ಕೆ ಹತ್ತಿರ ಬಂದಿರಬಹುದು. ಅವರೆಲ್ಲರೂ ವಾರದಲ್ಲಿ 1-2 ದಿವಸ ಅವರ ಕೂಲಿಯಲ್ಲಿ ಉಳಿಸಿದಂತ ದುಡ್ಡನ್ನು ಸೇರಿಸಿಕೊಂಡು ಮಾಡುವಂತ ಕೆಲಸ ಇದು. ನಿಜವಾಗಿ ದೀಪಕ್ ಮತ್ತೆ ಅವರ ಸಂಘಟನೆ ಇದಲ್ಲ, ಇಡೀ ನಮ್ಮ ಸಮಾಜಕ್ಕೊಂದು ಅದು ಮಾದರಿ. ಅವರು ಒಬ್ಬ ಮಾದರಿ ತರುಣ. ನಿಜವಾಗಿ ನಮ್ಮ ತರುಣರು ಯಾವ ದಾರಿಗೆ ಹೋಗ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಈ ದೀಪಕ್ರನ್ನು ನೋಡಿ ಕಲಿಬೇಕು. ದೀಪಕ್ರನ್ನು ನೋಡಿ ಜನರು ಆಗಿರ್ಬೋದು ಅಥವಾ ಯುವಕರು ಮುಖ್ಯವಾಗಿ ದುರ್ವ್ಯಸನಗಳಿಂದ ದೂರವಾಗಿ ಇಂಥ ಸಮಾಜಕ್ಕೆ ಒಳಿತಾಗುವಂತ ಕೆಲಸವನ್ನು ಮಾಡಿದ್ರೆ ಅಲ್ಲೇ ನಾವು ದೇವರನ್ನು ಕಾಣಬಹುದು. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಅಧ್ಯಾಪಕರು ಎಡ್ವರ್ಡ್ ಅವರು, ಧನ್ಯವಾದಗಳು ಸರ್ ತಮ್ಗೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಥ್ಯಾಂಕ್ ಯು. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ದೀಪಕ್ ಸರ್, ಈಗ ನಿಮ್ಮಲ್ಲೇ ನಾನು ಕೇಳಬೇಕು, ಇದೇ ಒಂದು ವಿಚಾರವನ್ನ, ದಿನಗೂಲಿ ಸಿಗುತ್ತೆ, ಇವೆಲ್ಲದರ ಜೊತೆಗೆ ಕಂಡಕ್ಟರ್ ಆಗಿ ತಾವು ಕೆಲಸ ಮಾಡ್ತಾ, ಈಗ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ತಮ್ಮ ಒಂದು ಫ್ಯಾಮಿಲಿಯ ಸಪೋರ್ಟ್ ಯಾವ ರೀತಿ ಇದೆ ಈ ಒಂದು ಕೆಲಸ ಕಾರ್ಯಕ್ಕೆ? ಹೇಗಿದೆ ಫ್ಯಾಮಿಲಿ, ಹೇಗಿದೆ ಅದರ ಬಗ್ಗೆ ಸ್ವಲ್ಪ ಹೇಳಿ. ಯಾಕಂದ್ರೆ ಅನೇಕ ಜನರು ಹೇಳ್ಬೋದು, ಯಾರೆಲ್ಲ ಸಮಾಜದಲ್ಲ ಕೊಡ್ತೇವೆ ಅಂಡ್ ಹೆಂಡದಾಲ ಹೆಜ್ಜಿ ಕೊರಿಯರ್ ಅಂತ ಪಂಪನಕ್ಲು ಉಲ್ಲೇ ಸೊ ಐಕ್ ಬೋರ್ಡ್. ಫಸ್ಟ್ ಆಫ್ ಆಲ್ ಏನಂಜಿ ಪಪ್ಪ ಎಡ್ಡೆ ಸಪೋರ್ಟ್ ಮಾಡ್ತಿರ್ಲಿ ಸ್ಟಾರ್ಟಿಂಗ್ ಇರ್ದಿಲ್ಲ. ಫಸ್ಟ್ ಇನ್ನೊಂದಿತ್ತೇರು ಮೇನೆ ದಾಲೆಜ್ಜಿ ಇಲ್ಲಡ್ ದಾಲೆಜ್ಜಿ ಗಾದೆಂದತ್ತೆ ಅಂಚೆ ಇನ್ನೊಂದಿತ್ತೇರು ಅಂಡಿತ್ತೆ ಎಡ್ಡೆ ಸಪೋರ್ಟ್ ಕೊರೊಂದ್ಲಿ ಪ್ರತಿಯೊಂದು ಏಕ್ಲ ಬೇಲೆ ಜತ್ತೆಂಡಲ್ಲ ಪ್ರತಿಯೊಂದು ಏಕ್ಲ ಸಪೋರ್ಟ್ ಕೊರೊಂದು ಎಡ್ಡೆ ಇನ್ನು ಹುಮ್ಮಸ್ ಮಲ್ತೊಂದುಲ್ಲ ಎಲ್ಲರೂ ಪೂರ. ಓಕೆ, ಅದು ಬಾರಿ ಖುಷಿ ಒಂದು ಪೂರ ಬೇಲೆ ಬಾರಿ ತಿನ್ನಲ್ಲ. ಓಕೆ, ಎಂಚ ಫ್ಯಾಮಿಲಿ ಎಂಚ ಸಪೋರ್ಟ್ ಮಾಡ್ಕೊಂಡು ಬರ ಫ್ಯಾಮಿಲಿ ಏರ್ ಪುರಲ್ಲೇರಿ ಎಂಚ ಒಂದು ಯಾನ್ ಪಪ್ಪ ಅಮ್ಮ 3 ಜನ ಇಲ್ಲ ಇಲ್ಲ ಅಡಿತ್ತೆ. ಓಕೆ, ಫುಲ್ ಟೈಮ್ ಸಮಾಜದಲ್ಲ ಕೊರಡು ಬರ್ಕೊಂಡ ವಿಚಾರ ಇಜ್ಜಿ ಸರ್ ನನ್ನ ಒಂದು ದಿನ. ಓಕೆ ಸರಿ, ಎಸ್ ಸರ್, ಇರ್ನ ಲೈಫ್ ಸ್ಟೈಲ್ ಎಸ್ ಸರ್ ದಾದಾ ಪನ್ಪಾರ್.
ಇಲ್ಲದಕ್ಲೆಡ್ಡೆ ಸಪೋರ್ಟ್ ಕೊರೊಂದಲ್ಲಿ ಫ್ಯಾಮಿಲಿ ದಲ್ ನೆರ್ಪುಚೇರ ನಮ್ಮನೆ ನಮ್ಮ ತೂ ಒನ್ಕ ಬೊಕ್ಕದ ಕೊರೋನಾ ತಪ್ಪ ಗಂಜಿರ ಪನ ಇತ್ತೇರು ಮಿಸ್ಸಸ್ ಎಲ್ಲ ಬಾಲೆಹಂಡು ಮಾಲೆ ಎಲ್ಲಕ್ಕೆ ಮರಣ ಬರ ಪೋಣಾಗ ಕರೆಕ್ಟ್ ಆ ಒಂದು ಜಾಗ್ರತೆ ಸಂಸ್ಕಾರ ಶವ ಸಂಸ್ಕಾರ ಪೋಣಾಗ ಬರ ಕೊರೋನಾ ಟೈಮ್ ಬಿಡು ಪೋಚಿಂದ ಆಡದ ನಮಕ್ ಸಾಪೆಗೆರ ಫೋನ್ ಅಂತ ಪೇರು ಕರೆಕ್ಟ್ 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 ಬರ್ಪ ಆಡ ಇಲ್ಲದಕ್ಲೆಡ್ಡೆ ಸಪೋರ್ಟ್ ಉಲ್ಲೇರು ಅಮ್ಮ ಆವಡು ಅಕ್ಕನಾಕಲ ಆವಡು ಮಿಗ್ದಿನಾಕಲ ಆವಡು ಎಡ್ಡೆ ಸಪೋರ್ಟ್ ಕೊರ್ಪೇರು ಮಿಸ್ಸಸ್ ಆವಡು ಕರೆಕ್ಟ್ ಅಂಚಾದ ನಿಜ ನಿಜ ಫ್ಯಾಮಿಲಿಯ ಸಪೋರ್ಟ್ ಬೇಕೇ ಬೇಕು ಇಂತಹ ಕಾರ್ಯಗಳಿಗೆ. ಖಂಡಿತ ಖಂಡಿತ ಖಂಡಿತ. ಜೊತೆಗೆ ದೀಪಕ್ ಅವರು ಒಂದು ಮನೆ ಅಂತ ಬಂದಾಗ 34 ಮನೆಗಳ ನಿರ್ಮಾಣ ಮಾಡ್ತಾರೆ, ಅಲ್ಲಿ ಫಂಡಿಂಗ್ ಕೂಡ ಬೇಕಾಗುತ್ತೆ. ಇತರ ಒಂದು ಸೇವಾ ಯೋಜನೆಗಳಿಗೆ ಕೂಡ ಈಗ ವೀಲ್ ಚೇರ್ ಹಸ್ತಾಂತರ ಮಾಡುವಂಥದ್ದು, ಜೊತೆಗೆ ಮಕ್ಕಳ ಒಂದು ಚಿಕಿತ್ಸೆಗೆ ಸಹಾಯ ಮಾಡುವಂಥದ್ದು, ಹೇಗೆ ತಮ್ಮ ಒಂದು ಒಬ್ಬೊಬ್ರು ಕಾರ್ಯಕರ್ತರು ಯಾವ ರೀತಿ ಹಣವನ್ನ ನೀಡುವಂಥದ್ದು, ಹೇಗೆ ಸಂಗ್ರಹ ಸರ್? ಸ್ಟಾರ್ಟಿಂಗ್ ಆಗಿ ನೀವು ನೋಡಿರುವ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ರಾಜ್ಯದಲ್ಲಿ ಆಗಿರುವಂಥದ್ದು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆಲ್ಮೋಸ್ಟ್ ಸಂಘಟನೆಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಆದರೆ ನಾವು ಬಾಕ್ಸ್ ವಿಷಯ ಮಟ್ಟು ನೀರಿನ ಬಾಟ್ಲಿ ಬಿಸ್ಲರಿ ಮಾಟ್ಲಿಯನ್ನು ಮಾರಿ ಅದರಲ್ಲಿ ಬಂದ ಲಾಭಾಂಶವನ್ನು ಅದೆಷ್ಟೋ ಬಡ ಕುಟುಂಬಗಳಾಗಿರುವಂಥದ್ದು ಮನೆ ಹಸ್ತಾಂತರ ಕಾರ್ಯಕ್ರಮ ಅದರಲ್ಲೇ ಮಾಡಿಕೊಂಡು ಬಂದಂಥದ್ದು. ನಮ್ಮ ಈ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬ್ರಹ್ಮಕಲಶ ಆಗಿರುವಂಥದ್ದು, ಮತ್ತು ಗೆಜ್ಜೆಗಿರಿ ಬ್ರಹ್ಮಕಲಶ ಆಗಿರುವಂಥದ್ದು, ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಆಯಿತು ನಮ್ಮ ಕೂಳೂರು ಸೈಡಲ್ಲಿ, ಅಲ್ಲಿ ಕೂಡ ಹಾಗೆ ಬಿಸ್ಲರಿ ಬಾಟ್ಲಿಯನ್ನು ಮಾರಿ ಅದರಲ್ಲಿ ಬಂದ ಲಾಭಾಂಶವನ್ನು ಅದೆಷ್ಟೋ ಬಡ ಕುಟುಂಬಗಳಿಗೆ ಹಸ್ತಾಂತರಿಸಿ ಮನೆ ಕೂಡ ಕಟ್ಟಿಕೊಟ್ಟಿದೆ ಸರ್. ಅದರಲ್ಲಿ ಬಿಸ್ಲರಿ ಬಾಟಲ್ಗಳನ್ನ ಮಾರಿ ಅಲ್ವಾ? ಹೌದು. ಅಂದ್ರೆ ತಾವು ಬಸ್ ಸ್ಟ್ಯಾಂಡ್ ಗಳಲ್ಲಿ ಬಿಸ್ಲರಿ ಬಾಟಲ್ ಬಸ್ ಸ್ಟ್ಯಾಂಡ್ ಗಳಲ್ಲೆಲ್ಲ ಮಾರಿ. ಹೌದು. ಓಕೆ ಓಕೆ. ಅದರಿಂದ ಬಂದಂತ ಹಣವನ್ನ ಕೊಡುವಂತ. ಹೌದು ಸರ್. ಅದನ್ನು ಬಿಟ್ಟರು ಬೇರೆ ತಮ್ಮ ಒಂದು ಕಾರ್ಯಕರ್ತರು ಹೇಗೆ ಹಣ ಸಂಗ್ರಹ ಮಾಡುವಂತದ್ದು ಯಾವ ರೀತಿ ಇರುತ್ತೆ? ಯಾಕಂದ್ರೆ ಇತರ ಸಂಘಟನೆಗಳನ್ನು ನಾವು ಕೂಡ ಗಮನಿಸಿದ್ದೇವೆ, ಅವರು ಕೊಡುವಂತಹ ಫಂಡಿಂಗ್ ಒಂದು 2,000, 3,000, 500 ರೂಪಾಯಿ, 300 ರೂಪಾಯಿ, ಹೇಗೆ ಕೆಲಸ ಸರ್? ನಮ್ಮ ತಿಂಗಳಲ್ಲಿ ಒಬ್ಬ ಸದಸ್ಯ 200 ರೂಪಾಯಿಯನ್ನು ಕೊಡ್ತಾ ಇರ್ತಾರೆ ಸರ್ ತಿಂಗಳಲ್ಲಿ. ಹೌದು. ಎಲ್ಲ ಅದೇ ರೀತಿ ಎಲ್ಲ ಗ್ರಾಮದಲ್ಲಿ ಕೂಡ ಯಾವ ಸಂಘಟನೆ ಕೂಡ ಇದೆ, ಅಲ್ಲಿ ಸಂಘಟನೆ ಎಲ್ಲರೂ ಕೂಡ ಎಷ್ಟೆಷ್ಟು ಮೆಂಬರ್ಶಿಪ್ ಇದ್ದಾರೆ ಒಂದು ಗ್ರಾಮದಲ್ಲಿ ಅಥವಾ ತಾಲೂಕಿನಲ್ಲಿ ಒಬ್ಬೊಬ್ಬ ಮೆಂಬರ್ ಅಂದ್ರೆ ಜಾಸ್ತಿ ಇಲ್ಲ, ತಿಂಗಳಿಗೆ 200 ರೂಪಾಯಿ ಕೊಡುವಂತ ಸರ್. ಅದರಲ್ಲಿ ಬಂದಂತ ಮೊತ್ತವನ್ನು ನಾವು ಈ ರೀತಿ ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಸರ್. ಓಕೆ. ತಿಂಗಳಿಗೆ 200 ರೂಪಾಯಿ ಪ್ರತಿಯೊಬ್ಬ ಸದಸ್ಯ ಕೊಡ್ತಾ ಇರುವಂತದ್ದು, ಪ್ರತಿ ತಿಂಗಳಿಗೆ ಕೊಡ್ತಾ ಇರುವಂತದ್ದು 200 ರೂಪಾಯಿಗಳನ್ನು. ಆ 200 ರೂಪಾಯಿಗಳು ಸೇರಿ ದೊಡ್ಡ ಅಮೌಂಟ್ ಆಗುತ್ತೆ. ಓಕೆ ಓಕೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮೊದಲದಾಗಿ, ದಯಮಾಡಿ ಸರ್. ವಿಶ್ವನಾಥ್ ಅವರು ಮುಂಡಾಜೆಯಿಂದ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ದಯಮಾಡಿ ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲದಾಗಿ. ಓಕೆ ಸರ್. ಓಕೆ, ಮಾತಾಡಿ ಸರ್ ವಿಶ್ವನಾಥ್ ಅವರೇ. ಸರ್, ಇನ್ನೊಂದು ಕಾರ್ಯಕ್ರಮ, ಇನ್ನೊಂದು ಸಂಘಟನೆಗೆ ನೀವು ಕೊಡುವಂತ ಬೆಂಬಲ ಸದಾ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಿದ್ದೀರಾ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ನೀವು. ನಿಮ್ಗೆ ನಮ್ಮ ಕುಲ್ಲ ಚಾನೆಲ್ಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಅದೇ ರೀತಿ ದೀಪಕ್ ಜಿ ಅವರ ಹತ್ರ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಸುಲುಟೆ ಪಾತಿರ್ಲೆ. ಎಸ್ ಸರ್, ಪಾತಿರ್ಲೆ. ಸುಲುವರಿ ಪಾದ ಪಾದ ಪಾತಿರ್ಲಿ ಸರ್. ನನಾತಿರಂಜಿ ಈ ಸಮಾಜ ಈ ನನಾತಿ ಬೇಲೆ ಮಂತ್ರ ಶಕ್ತಿರೆಗ ದೈವ ದೇವರ ಬೊಕ್ಕ ಮಂತ್ರ ತೀರೆ ಕೊರಾರು ಬೊಕ್ಕ ಬಂಡ ಇದು ಸಮಾಜ ಮಲ್ಪನ ತೀರೆಗೆ ಖಂಡಿತ 34 ಇಲ್ಲಿದ್ದ ಪೂರ್ತಿ ಅದೇ ಸಮಾಜದೊಂಜಿ ಗುರುತಿಸಾದೆ ಉಳ್ಳಾರ ಆಲ್ರೆಡಿ ಅನ್ನಲ್ಲ ನನಾತಿ ಸಮಾಜ ಇರಂಜಿ ಬೆಲೆಲೆ ಬಂದ ಮೈಕ್ಲಂಜಿ ಆಗ್ತಾ ಇದೆ ಎಂಜಿನ ಒಂದು ಓಕೆ ಓಕೆ ಓಕೆ. ಎಸ್ ಸರ್. ಥ್ಯಾಂಕ್ ಯು ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸೌಮ್ಯ ಮುಜ್ಜನಕ್ಲ. ನಮಸ್ತೆ ಸರ್. ನಮಸ್ತೆ, ಗಂಗಾಧರ ಪೂಜಾರ್ಲು ಪಾತೆರ್ಲೆ ಸರ್. ಅಂಡ ಈ ಬೇಲೆ ಉಂಡತ್ತಿ ಒಂಜಿ ಕಂಡಕ್ಟರ್ ಪೋದು ಬೇಲೆ ಗುಂಜಿ ನಿಜವಾದಾರ ಪಾಪದಾರಿ ಎಣ್ಣೆ ಕೊಡು ಈ ಬೇಲೆ ಪಂಡ ಇದು ಮಾಧ್ಯಮಗೂ ಇಂಚಿನಕ್ಲೆ ಕಣಜಿನ ನಿಕ್ಲಿಗೆ ನಮ್ಮ ಈ ಟಿವಿಗೆ ಉಂಡತ್ತಿ, ನಮ್ಮ ಕುಡ್ಲ ಟಿವಿಗೆ ಮಸ್ತ್ ಉಂಡುಂಡೆನ್ನ ಇಂಚಿನಕ್ಲ ಪೊಕ್ಕಡ್ಲ ಪಾತಿರ್ನಕ್ಲೆ ಗಣರವಲ್ಲಿ ರಾಜಕೀಯ ಗಣರವಲ್ಲಿ ಅಕ್ಕಳು ಸಮರ್ಥನೆ ಮಾಡ್ತದೆ ಪಾತಿರ್ ನಾಕು ಈತ ಒಂದು 34 ಇಲ್ಲನ್ನು ಕಟ್ಟಿಯರು ಪಂಡ ಇದೇ ಮುಕ್ಕಳನ್ನ ಕೈ ತಡಿ ದೇವೇರು ಬರ್ಪೇರು ರಾಜಕೀಯದ ಕುಳು ದೇವೇರನ್ನ ಕೈತಡೆ ಒಪ್ಪಿನಿ ಎಂಕುಳು ಅನ್ಯಾಯ ಮಾಡ್ತಾ ಅಂದು 1 ಲಕ್ಷ ಇಲ್ಲು ಕೊಟ್ಟನವ ಎಂಕುಳು ಆಯ್ತು ತಿಂದು ಮಕ್ಕಳು ಬೆಂದದ ಅಕಲೇ ಕೊಟ್ಟು ಬಂಡ ಅವು ಏತ್ ಗ್ರೇಟ್ ಪಂಡವು ಐನು ಪನೆಯ ಸಾಧ್ಯ ರಾಜಕೀಯದ ಕುಳು ಮಕ್ಕಳನ್ನ ಕಾರ್ದ ತಿತ್ತು ಏರ್ಲಾಡು ಆ ಪಕ್ಷದವಳು ಏರ್ಲಾಡು ಅಕು ತಿತ್ತ ಅಕುಳು ಇಂಚಿನ ಟ್ಯಾಕ್ಸ್ ತಿನ್ನದು ಆ ಟ್ಯಾಕ್ಸ್ ಕೂಡ ಅಕಲೇ ಬಡದರೆ ಕೊಟ್ಟು ನಾಕು ಮಕ್ಕಳು ಬೆಂದದು ಕಾಸಿನ ಬೊಕ್ಕನ ದೆತ್ತೊಂದು ಅಕುಳು ಕಲೆಕ್ಷನ್ ಮಾಡ್ತೊಪ್ಪು ಐನು ಬಡವರೇ ಕೊಡ್ತೀನಿ ಅಕುಳು ಮುಂದು ಗ್ರೇಟ್ ಅಕುಳು ತಿನ್ನದು ಒಂದೆಲ್ಲ ತಿನ್ನದು ಕೊಡ್ತೀನಿ ಅಕುಳು ಮಕ್ಕಳು ಬೆಂದದು
ಬೊಕ್ಕಡ ಕೇಂದ್ರ ಮಾಡ್ತದೆ ಒರಿಯರ್ದ ಆಪುಜವು ನಿಜ ಈತ ಬಾಬರ ಒರಿಯರ್ ಕೊರ್ರೆ ಆಪುಜ ಆಮೇಲೆ ಬೆನಿಯರ್ ಎತ್ತುಂಡು ಬಂದು ಗೊತ್ತುಂಡು ಯಾವೊಂದು ಸಂಘಟನೆ ಇತ್ತಿನೇ ಪೂರ ಗೊತ್ತುಂಡು ಆಯ್ತು ಬೆನಿಯರ್ ಎತ್ತುಂಡು ಅವು ನಿಜವಾದ ಗ್ರೇಟ್ ಮೊಕ್ಕಳನ್ನ ಕೈತಡೆ ದೇವರು ಬರ್ಪೇರು ನಿಜ ಪ್ರತಿಯೊಂದು ದೇವರು ಬಂದ ಬಟ್ಟಣಗಳು ಬಂದಾಗ ನಮ್ಮ ಅಡಿಬೋದು ಪೂಜೆ ಮಾಡೋದು ಬಂದಿಜ್ಜಿ ನಮ್ಮ ಎಡ್ಡೆ ಬೇಲ ಓಲ್ ಮಾಡ್ತಾ ದೇವರು ತಗೊಂಡುಳ್ಳೇರು ಪ್ರತಿ ಒಂಜೆಲ್ಲ ನಮ್ಮ ಏನು ನಮ್ಮ ಪರಕೆ ಕೊಡ್ನ ಮಾತ್ರೆ ಭಟ್ರು ಬಂದಿರು ಬಂದು ಮೃತ್ಯುಂಜಯ ಹೋಮ ಮಾಡ್ತಾನ ಮಾತ್ರ ನಂಗೆ ಅವಶ್ಯ ಹೆಚ್ಚಾಪಿನ ನಿಜವಾಸುಳು ನಮ್ಮ ಎಡ್ಡೆ ಬೇಲ ಓಲ್ ಮಾಡ್ತಾ ಒಲ್ಪ ಒಂದು ಮಾಡ್ತಾ ಅಡಿಗೆ ನಮ್ಮ ಕೈತಡೆ ಆಡ್ಬರ್ತೀವಿ ಒಂದು ಸತ್ಯ ಸಂಗತಿ ಬೋತ್ನಕುಳ್ಳಿ ಸೊಲ್ಮೇಲು ಸರ್ ಗಂಗಾಧರ ಪೂಜೆಲ್ಲ ಧನ್ಯವಾದ ಸರ್. ಆಂಜನೇಯ ಕುಡಂಜಿ ಕಾಲರ್ ಲೇರ್. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್, ನಮಸ್ತೆ. ಇರ್ನ ಪುದರ್ ಒಲ್ಪಡ್ದು ನಾನು ಅತ್ತವರದಿಂದ ಮಾತಾಡ್ತಿರೋದು. ಮಾತಾಡಿ ಮೇಡಮ್. ಸಬಿತಾ ಅಂತ. ಬಬಿತಾ ಅವರು? ಹೌದು. ಸಬಿತಾ ಅವರು? ಹೌದು ಹೌದು. ಮಾತಾಡಿ ಮೇಡಮ್. ನಮ್ಗೆ ರಾಜ ಕೇಸರಿಯ ಬಗ್ಗೆ ತುಂಬಾ ಚೆನ್ನಾಗಿ ತುಂಬಾ ಮಾತಾಡ್ಬೇಕಾಗಿತ್ತು. ಅವ್ರು ಮಾಡುವಂತಹ ಸೇವೆ ಕಾರ್ಯ ಇದು ತುಂಬಾ ಅತ್ಯುತ್ತಮವಾಗಿದೆ. ಇನ್ನು ಮುಂದಕ್ಕೂ ಇದು ತುಂಬಾ ಒಳ್ಳೆ ರೀತಿಯಲ್ಲಿ ಹೆಮ್ಮರವಾಗಿ ಬೆಳಿಬೇಕು. ಅದರಲ್ಲಿರುವ ಪ್ರತಿಯೊಬ್ಬ ಸದಸ್ಯರಿಗೂ ಎಲ್ರೂ ತಮ್ಮಿಂದಾದಂತಹ ಸಹಾಯ ಮಾಡ್ಬೇಕು. ಅವರಿಗೆ ಮುಂದಿನ ಶುಭವಾಗ್ಲಿ, ಮುಂದೆ ಅವರಿಗೆ ಶುಭವಾಗ್ಲಿ ಅಂತ ನಾನು ನನ್ನ ಕಡೆಯಿಂದ ಹಾರೈಸ್ತೇನೆ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಅನೇಕ ಶುಭ ಹಾರೈಕೆಗಳು ಯಾಕೆ ಬರ್ತಾ ಇದೆ ಅಂತ ಬಂದಾಗ ಇವರುಗಳು ಸಂಘಟನೆ ಮಾಡಿರುವಂತಹ ಆ ಒಂದು ದಾರಿ ಜೊತೆಗೆ ಸಮಾಜಕ್ಕೆ ನಿಸ್ವಾರ್ಥವಾಗಿ ಮಾಡ್ತಾ ಇರುವಂತಹ ಸೇವೆಗಳು ಎಲ್ಲರೂ ಕೂಡ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ ದೀಪಕ್ ಅವರಿಗೆ. ದೀಪಕ್ ರೇಯನ ಈ ಕಡೆ ಇಂದ್ವೇಕಿನಿ ದಾಗಿ ಸ್ಟಾರ್ಟ್ ಮಾಡ್ಪೋಡ ಅಂಡ್ ಪನ್ನಾಗ ಈತ ಜನತ ಒಂಜಿ ಆಶೀರ್ವಾದ ಪ್ರೋತ್ಸಾಹ ನಿಕಲಮಿತ್ತುಂಡು, ಆ ಸಪೋರ್ಟ್ ನಿಕಲಮಿತ್ತುಂಡು. ಐತೊಟ್ಟಿಗೆ ಬಾರಿ ವೆರಿ ಇಂಟ್ರೆಸ್ಟಿಂಗ್ ಪನ ನಿಕುಲ್ ಕೊಡ್ತೀನಿ ಅಂಚಿನ ಈ ಯೋಜನೆ ರಡ್ಡು ಕೋಟಿಡ್ಲ ಜಾಸ್ತಿ ಸೇವಾ ಚಟುವಟಿಕೆದ ಯೋಜನೆ ನಿಕುಲ್ ಮಲ್ದರ್ ಜಾಸ್ತಿ ರಡ್ಡು ಕೋಟಿದ ಜಾಸ್ತಿ ಅಧಿಕ ಮೊತ್ತದ ಸೇವಾ ಚಟುವಟಿಕೆ ಮಲ್ದರ್. ಆಯ್ತು ನೋಡ್ಬಿಟ್ಟು ಈ 34 ಇಲ್ಲು ನಿರ್ಮಾಣ ಮಲ್ಪನ ವಿಚಾರ ಒಂದು ಎಂಚ ಪುಣ್ಣಿಕಲ ಪನಗೊಂಜಿ ಇಲ್ಲಗಿ ಈತೆ ಪಂದ್ ದೀಪರ ಪನಗ ಈತೆ ಅಮೌಂಟ್ ದ ಒಂಜಿಲ್ಲ ಅವಳು ಪನ್ಪಂಚ ಖಂಡಿತ ಸರ್. ಎಂಗ್ಲ ಬಂಡ ಫಸ್ಟ್ ದಿಂಚಿಲ್ಲ ಒಂಜಿಲ್ಲ ನಗ ಮಸ್ತ್ ಬಚಿದ ದಿಪ್ಪುಂಡು ಬೇಲೆ ಮಲ್ತದ ನಮ್ಮ ಈ ತರ ಬೇಲೆ ಬಡ್ದು ಯಾವ ಪಂಡದ ಉಂತುನ ಬಕ್ ಮಸ್ತ್ ಬರ್ಪುಂಡು. ಐದ್ಲ ಬದ್ದಿ ತೀರ ಕಡ ಕುಟುಂಬ ಒಂಜಿ ಬರ್ಪುಂಡು. ಎಂಕ್ಲೆ ಒಂಜಿ ಇಂಚಾನ ಮಲ್ತದ ನೆಲೆ ಕೊರಲೆ ಅಂದ್ ಅಂಚ ಅಡ್ನೆಲ್ಲಗ್ಲ ಜಪ್ಪುನ ಅಂಚನೆ ನಿರಂತರ ಅಂಚನೆ ಆಪುನ ಮೂಜಿ ನೆಲೆನ ಕೂಡ ಸ್ಟಾಪ್ ಮಾಡ್ಪುನ ಎಂಕುಲು ಮೂಜಿ ನೆಲೆ ಯಾವ ಎಂಕ್ಲು ಬಚಿದು ಬೋಂಡು ಡೋನರ್ ನಕ್ಲಂಡ ಕೇಡ್ನ ಎಂಕುಲು ಬೇಲೆ ಮಲ್ಪುನ ಇದುವೇ ಆಪುನ ಎಂಕ್ಲ ಜೀವನ ಇಂಚನೆ ಸುಮಾರು ಸಲ ಅಂಡ್ ಅಂಚಾದಿತ್ತು 34 ಎತ್ತೆ ನನ್ನ ದೇವರ ಎಂಕ್ಲು ಒಡೆಮುಡೆ ಎತ್ತಾರೆ ಅಂತ ಗೊತ್ತಿಚ್ಚಿ. ಓಕೆ ಎಂಚ ಪನ ಒಂಜಿ ದಿನ ಒಂಜಿ ಇಲ್ಲಾಗಿ ಪನ್ನಾಗ ಈತ್ ಪ್ಲಾನ್ ಪುರ ಮನ್ಪುನಂಚಿನ ದಾಲ ಇಜ್ಜಿ ದಾಲ ಮನ್ಪುಚಾರಿತ ಪ್ಲಾನ್ ಪನ ಬೊಕ ಎಂಚ ಆಯ್ಕೆ ಮಲ್ಪರ್ಪಂಚಿನ ಪ್ರಶ್ನೆ ಪಡುವು ಕಡು ಬಡವರು ಅಕ್ಲ ಮಾನದಂಡದ ತೇತೋ ಜನ ಕಾರ್ಯಕ್ರಮ ತುದುಪ್ಪೇರು ಮಸ್ತ್ ಅಕ್ಲೆಗ್ಲ ಒಂಜಿ ಕಷ್ಟ ಪಂಚಿನప్పుడు ಎಂಚ ಪನ್ನ ಎಂಕ್ಲೆಗ್ ಸುಮಾರು ಕಡೆಟ್ ಬರ್ಪುಂಡು ಆ ಕಡೆಟ್ ಬತ್ತನಂಡ ಎಂಕ ಅಕ್ಲ ಇಲ್ಲದ ಬ್ಯಾಕ್ ಗ್ರೌಂಡ್ ಎಂಚ ಬೊಕ ಅಕ್ಲ ಸುತ್ತಮುತ್ತ ಪರಿಸರ ಕೇನೋಣ ಎಂಚ ಇಲ್ಲಾಗ ನಮ್ಮ ಸಪೋರ್ಟ್ ಮಲ್ಪೊಲಿಯ ಅಥವಾ ಅಕ್ಲ ಸುತ್ತಮುತ್ತ ಫ್ಯಾಮಿಲಿ ಎಂಚೋಲ್ಲೇರು ಅಥವಾ ಅಕ್ಲ ಎಂಚೋಲ್ಲೇರು ಅಂಚ ಪೂರ 4 ತೆರೆಯೊಂದು ಬೊಕ ಎಂಕ್ಲ ಸಪೋರ್ಟ್ ಮಂತ ಓಪನ್ ಸರ್. ಓಕೆ ಎಸ್ ಸರ್. ಕುಡಂಜಿ ಕಾಲರ್ ಉಳ್ಳೇರ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಕುಡ್ಲಾರ್ದು ಬಾತೇರ್ನು ನಮಸ್ತೆ ಅಶೋಕಣ್ಣ ನೆಕ್ಸ್ಟ್ ಒಂಜಿ ಬಸ್ ಪುಣ್ಯದ ಬೇಲೆ ಮಲ್ದ ಎಂಕುಲು ಅಕಲ್ ಮಸ್ತ್ ಕಡೆ ಎಡ್ಡೆ ಬೇಲೆ ಮಲ್ದೊಂದುಲ್ಲೇರು ಅಕಲ ನೆಕ್ಸ್ಟ್ ಎಂಕುಲಿಗೆ ಒಂಜಿ ದಾನ ಮನ್ಕುಲಕ ಪಾಪ ದಕ್ಲಿಗ ಅವಡು ಕೊರ್ಪಿಲಕ ಒಂಜಿ ಪುಣ್ಯದ ಕೆಲಸ ಸಿಗುತ್ತದೆ ಎಂಕ್ಲಿಗಿಲ್ಲ ನಿಕ್ಲೆಗ್ಲ ದಿಗದನೆ ಅಶೋಕಣ್ಣ ನೆಟ್ಟು ಅಂದೆ ಎಂಚ ದಿಗದನೆ ಬಲ್ಲೆ ಎಂಚ ಮೇಡಮ್ ಎಂಕ್ ಪಂಡ ಒಂಜಿ ದೇವಸ್ಥಾನ ಡಬ್ಬೆ ಬತ್ತ ಅವಡು ಬಸ್ ಸ್ಟ್ಯಾಂಡ್ ನಟದು ಅಮೌಂಟ್ ಮಾತ ಕೊಡ್ತ ಅವು ಎಂಗ್ಲಿ ಅಶೋಕಣ್ಣ ಇತ್ತಿನ ಎಂಗ್ಲಿ ಸಾಧ್ಯ ಅಂಡ್ ಸುಮಾರು ಬೇಲೆ ಮಾಡಿರಿ ಮಾಲೆ ಮಾರಡು ಕಣ್ಣದ ಕೆಲವು ಜನಕ್ಕೆ ಕನ್ನಡಕ ಪುರ ಸಿಗುತ್ತುಂಡು ಅಂಚ ಖುಷಿ ಉಂಡು ಅಂಚ ಬೇಲೆ ಮಲ್ತಿನ ಕತೆ ಅಂದು ಸುಮಾರು ಬೇಲೆ ಮಾಡಿರಿ ಓಕೆ ಓಕೆ ಸೊಲ್ಮೇಲೆ ಮೇಡಮ್ ಸೊಲ್ಮೇಲೆ ಆಯ್ತೊಟ್ಟಿಗೆ ಕುಡನ್ ಸರ್, ಅಶೋಕ್ ಸರ್ ಐತೆ ಕಾಲ್ ಮಲ್ತೇರಿ ಭಾರಿ ಖುಷಿ ಉಂಡು ದಾಯಪನಾಗ ಇರು ಸೊಸೈಟಿಗೆ ಮಲ್ಪನಂಚಿನ ಒಂಜಿ ಬೇಲೆಗೆ ಈ ನೆತ್ತ ನಡುಟ್ಟು ಇರ್ನೆಲ್ಲ ವರ್ಕ್ ಉಂಡು ಐತೆ ನಡುಟ್ಟು ಇನ್ನೇನು ಮ್ಯಾಚ್ ಅಪ್ ಮಲ್ಪೋಡು ಎಂಚ ಆಪುಂಡು ಬೊಕ ಇರ್ನ ಕುಡ್ಲಡಿ ಏತು ಜವನ್ ಇರ್ಲೇರು ಇರ್ನೊಟ್ಟಿಗೆ ನೆಕ್ಕು ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಮತ್ತೆ ಆಲ್ರೆಡಿ ಮಾಲೆ ಮರಡಿನ ಘಟಕ ಉಂಡು ಸರ್ 10-20 ಜನ ಇರುಲ್ಲೇರು ವೈಕಲಲ್ಲಿ ಎತ್ತನ ಬರ್ಪೇರು ಬೊಕ ಎಂಗ್ಲು ಐತರ ಒಂಜಿ ಅಪರೂಪಗ ತಿಂಗೊಲ್ಗೋರ ಮೀಟಿಂಗ್ ದೀಪ ಅದಾಲ ಒಂಜಿ ಇತ್ತೆ ಕಣ್ಣದ ಟೆಸ್ಟ್ ಇತ್ತನ ಪರೀಕ್ಷೆ ಇತ್ತನ ಇದು ಒಂದೇ ಕಾರ್ಯಕ್ರಮ ಇತ್ತನ ಒಂಜಿ ತಿಂಗಳು ದುಂಬೆ
ಐತರ ಎಂಗ್ಲ ಕಾರ್ಯಕ್ರಮ ದಿಪ್ಪು ಇಲ್ಲಡೆ ಇದು ಅವಳು ಎಂಗ್ಲೆಗ್ ಊರ್ದಾಗ ಎಡ್ಡೆ ಸಪೋರ್ಟ್ ಕೊರ್ಪೇರು ಸರ್ವೇರ್ಲ ಎಂಗ್ಲೆಗ್ ಎಡ್ಡೆ ಸಪೋರ್ಟ್ ಕೊರ್ಪೇರು ಮಾತೆಗಿಲ್ಲ ಮಧ್ಯಾಹ್ನದ ಚಾತ ಕಾವಡು ಒಣಸ್ತೆ ಕಾವಡು ಮಾತಾಡಿ ಹೆಲ್ಪ್ ಮನ್ಪೇರು ಇವಾಗ ಲಾಸ್ಟ್ ಟೈಮ್ ಲಂಚನೆ ಆಪರೇಷನ್ದ ವಿಷಯಗಳ ಅವಡು ಕನ್ನಡಕದ ವಿಷಯಗಳ ಫ್ರೀ ಕನ್ನಡಕ ಕೊಡ್ತೀರಿ ನಮಕ್ ಅಂಚ ಜನಕ್ಕೆ ಲೆಡ್ಡೆ ಸಪೋರ್ಟ್ ಕೊಡ್ತೀರಿ ಅಂಚ ಅದು ನಮಕ್ ಈಸಿ ಆಗುತ್ತೆ. ಓಕೆ ಆಯ್ತು. ಒಟ್ಟಿಗೆ ಇನ್ನಷ್ಟು ಮಾಡಿರುವಂತಹ ಸಮಾಜಮುಖಿ ಕೆಲಸ ಕಾರ್ಯಗಳು ಸೇವಾ ಚಟುವಟಿಕೆಗಳು ಅದರ ಬಗ್ಗೆ ಸ್ವಲ್ಪ ದೃಶ್ಯಾವಳಿಗಳನ್ನು ಪ್ಲೇ ಮಾಡಿ. ಓಕೆ, ಇದು 1001 ಯುವಕರಿಂದ ರಕ್ತದಾನ ಅನ್ನುವಂಥದ್ದು ದೀಪಕ್ ಜಿ ಬೆಳ್ತಂಗಡಿ ಇವರ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು. ಇನ್ನೊಂದು ಕಡೆ ಮನೆ ಆಸರೆ ಅನ್ನುವಂತಹ ಹೆಸರಿನಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮನೆ, ಜೊತೆಗೆ ಇದು ಕೋವಿಡ್ ಕಾಲಘಟ್ಟದಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳು. ಇದು ಮನೆ ಇಲ್ಲದಂತಹ ಮೇಲಂತಬೆಟ್ಟು ಗ್ರಾಮದ ನಿವಾಸಿಗೆ ಮನೆ ಕೊಡುವಂತಹ ಪುಣ್ಯದ ಕೆಲಸ, ಶ್ರಮದಾನವನ್ನು ತಾವು ಗಮನಿಸ್ತಾ ಇದ್ದೀರಾ. ಅಲ್ಲಿ ರಾಜಕೇಸರಿ ತಂಡದ ಹೊಸ ಮನೆಗೆ ಶಿಲಾನ್ಯಾಸ ನೆರವೇರಿಸುವಂತಹ ಒಂದು ದೃಶ್ಯಾವಳಿ. ಓಕೆ ಓಕೆ, ಇದೆಲ್ಲವೂ ಕೂಡ ರಾಜಕೇಸರಿ ತಂಡ ಮಾಡಿರುವಂತಹ ಸೇವಾ ಚಟುವಟಿಕೆಗಳು. ಜೊತೆಗೆ ಮತ್ತಷ್ಟು ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ಇದು ರಾಜಕೇಸರಿ ಸಂಘಟನೆ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ ಈಗ. ಅವರ ಟೀಮ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಅದರಲ್ಲಿ ಅಶೋಕ್ ಕುಮಾರ್ ಅವರು ಒಳ್ಳೆ ಸಂಘಟನೆ ಇದು ಮಾಡ್ತಿದ್ದಾರೆ. ಅವರ ಕಾರ್ಯ ಎಲ್ಲ ಇವರು ನಮ್ಮ ಒಂದು ಸಂಘಟನೆ ಒಂದು ಹುಡುಗರನ್ನೆಲ್ಲ ಸಂಘಟನೆ ಮಾಡಿ ಒಳ್ಳೆ ಒಂದು ಇದರಲ್ಲಿ ಮಾಡ್ತಿದ್ದಾರೆ ಅವರು. ಅವರ ಕಾರ್ಯ ಎಲ್ಲ ನಮ್ಗೆ ಖುಷಿಯಾಗಿದೆ ಈಗ. ಓಕೆ ಓಕೆ, ಅವರಿಗೆ ನಮ್ಮ ಧನ್ಯವಾದಗಳು ಅವರಿಗೆ. ಓಕೆ, ಸರಿ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಮ್ಮೆ ಇದೆ ಒಟ್ಟಿನಲ್ಲಿ ಇವರು ಮಾಡುವಂತ ಕೆಲಸ ಕಾರ್ಯಗಳು ಅಂತ ಬಂದಾಗ. ಯಾಕೆ ಅಂತ ಬಂದಾಗ ಇವರು ನಮ್ಗಾಗಿ ಬಹಳಷ್ಟು ಕಡಿಮೆ, ಸಮಾಜಕ್ಕಾಗಿ ಜಾಸ್ತಿಯಾಗಿ ನಮ್ಮ ಕೆಲಸವನ್ನ, ಜೊತೆಗೆ ಅವರ ಒಂದು ಸಂಬಳದ ಒಂದು ಭಾಗವನ್ನ, ಜೊತೆಗೆ ಅವರ ಒಂದು ದಿನಚರಿಯನ್ನ ಮುಡಿಪಾಗಿ ಇಟ್ಟುಕೊಂಡವರು. ಹಾಗಾಗಿ ಇದು ಜನರ ಪ್ರಶಂಸೆ, ಜನರು ಇವರುಗಳನ್ನ ಮೆಚ್ಚಿದ್ದಾರೆ, ಜನರು ಇವರುಗಳನ್ನ ಪ್ರಶಂಸೆ ಮಾತುಗಳನ್ನ ಆಡಿದ್ದಾರೆ ಅಂತ ಬಂದಾಗ ಇವರ ನಿಸ್ವಾರ್ಥ ಸೇವೆಗೆ, ಸಮಾಜಕ್ಕೋಸ್ಕರ ಇವರು ನೀಡಿರುವಂತ ನಿಸ್ವಾರ್ಥ ಸೇವೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ಎಲ್ಲಿಂದ? ಭವ್ಯ ಅಂತ. ಭವ್ಯ ಅವರು ಎಲ್ಲಿಂದ ಮೇಡಮ್? ಗುರುಪುರದಿಂದ. ಮಾತಾಡಿ ಭವ್ಯ ಅವರೇ, ಮಾತಾಡಿ ಮೇಡಮ್. ಹಲೋ, ಮಾತಾಡಿ ಮೇಡಮ್, ಕೇಳ್ತಾ ಇದೆ, ಮಾತಾಡಿ ಮೇಡಮ್. ಹಲೋ ದೀಪಕ್ ಅಣ್ಣ. ನಮಸ್ತೆ. ನಮಸ್ತೆ, ಗೊತ್ತಾನೆ ಗುರುಪ್ರದೆ ಗೊತ್ತಾನು ಪನ್ಲೆ ಗುರುಪ್ರದು ಪನ್ಲೆ ಎಂಚೊಲ್ಲಾರೆ ಯಾನಶಾರಲ್ಲ ಇರೇನ್ ಚೊಲ್ಲಾರೆ ಉಲ್ಲ ತೊಂದರೆ ಅಜ್ಜಿ ಇರೇನ್ ತೀವ್ರತದ ಮಸ್ತ್ ಖುಷಿ ಆಡಿಂಕ್ ಅಂದೆ. ಓಕೆ, ಏತು ಖುಷಿ ದಾದಾ ಬಂಪರ ಅರ್ನ ಬೇಲೆಗೆ. ಎಸ್ ಮೇಡಮ್, ಪಾತಿರ್ಲೆ ಅರ್ನ ಬೇಲೆಗೆ ಮಸ್ತ್ ಖುಷಿ ಆತನೆ ಇಂತಕ್ಕೆ ನನ್ನ ಪೂರೆಗಳ ಸಹಾಯ ಮಾಡ್ಪಾಡಂದು ಪಂಪುನಾತೆ. ಓಕೆ ಓಕೆ ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಭವ್ಯ ಅವರೇ. ಓಕೆ ಓಕೆ, ಜೊತೆಗೆ ದೀಪಕ್ ಅವರು ಈಗ ಮನೆಯ ಬಗ್ಗೆ ನಾವು ಮಾತಾಡಿದ್ವಿ, ಜೊತೆಗೆ ಬೇರೆ ಏನೆಲ್ಲ ಕಾರ್ಯಕ್ರಮಗಳು ತಮ್ಮ ಒಂದು ಸಂಘಟನೆಯಿಂದ ಆಗುತ್ತೆ. ಯಾಕಂದ್ರೆ ರಕ್ತದಾನದ ಬಗ್ಗೆ ಬಹಳಷ್ಟು ಯುವಕರು ರಕ್ತದಾನವನ್ನ ತಮ್ಮ ಒಂದು ಸಂಘಟನೆಯಿಂದ ಮಾಡ್ತಾ ಇದ್ದಾರೆ. ಈಗಾಗಲೇ ಅಧ್ಯಾಪಕರು ಕರೆ ಮಾಡಿ ಹೇಳಿದಾಗ ತುರ್ತು ಪರಿಸ್ಥಿತಿಯಲ್ಲಿ ರಕ್ತ ಬೇಕು ಅಂತ ಬಂದಾಗ ತಾವುಗಳು ವ್ಯವಸ್ಥೆ ಮಾಡ್ತೀರಾ ಅಂತ ಹೇಳಿ. ಸೊ ಇನ್ನಿತರ ಕಾರ್ಯಕ್ರಮಗಳು ಯಾವೆಲ್ಲ ಕಾರ್ಯಕ್ರಮಗಳು, 526 ಯೋಜನೆಗಳು ಅಂತ ಬಂದಾಗ ಯಾವೆಲ್ಲ ಕಾರ್ಯಕ್ರಮಗಳು ಆಗಿದೆ? ಉಚಿತ ನೇತ್ರದಾನ ಶಿಬಿರ ಆಯಿತು ನಮ್ದು. ಹೋದ ವರ್ಷ ರಾಜ್ಯದಲ್ಲಿ ದಾಖಲೆ ಆಯಿತು 543 ಜನ ಒಂದೇ ದಿನ ನೇತ್ರದಾನ ನೋಂದಣಿ ಮಾಡಿದೆವು. ಹೌದು, ರಾಜ್ಯದಲ್ಲಿ ಫಸ್ಟ್ ದಾಖಲೆ ಮಾಡುವಂತದ್ದು ನಮ್ಮ ಸಂಘಟನೆ. ಆಮೇಲೆ ಬೃಹತ್ ಉಚಿತ ನೇತ್ರ ತಪಾಸಣೆ ನೋಂದಣಿ ಮಾಡಿರುವಂತ ಹೌದು. ಮತ್ತೆ ನೇತ್ರ ತಪಾಸಣೆ ಶಿಬಿರ ಮಾಡ್ತೇವೆ, ಮತ್ತೆ ಆರೋಗ್ಯ ತಪಾಸಣೆ ಶಿಬಿರ,
ಮತ್ತು ಉಳಿದ ಕಡೆ ನಮ್ಮ ಈ ಕ್ಯಾಂಪ್ಗಳು ಅಂಥದ್ದು, ಕರ್ನಾಟಕ ಸರ್ಕಾರದಿಂದ ಬರುವಂತಹ ಆಯುಷ್ಮಾನ್ ಕಾರ್ಡ್ ಆಗಿರುವಂಥದ್ದು, ಆಭಾ ಕಾರ್ಡ್ ಅದು, ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಆಗಿರುವಂಥದ್ದು, ಮತ್ತು ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥದ್ದು, ಮತ್ತು ಹಲವಾರು ಹಲ್ಲಿನದ್ದು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರ್ತೇವೆ ಸರ್. ಈ ಆರೋಗ್ಯದ್ದು ರಕ್ತದಾನ ಶಿಬಿರದ ಬಗ್ಗೆ ಯಾವ ರೀತಿ ಕಾರ್ಯಕ್ರಮಗಳು ಎಲ್ಲೆಲ್ಲ ಆಗಿದೆ ಸರ್? ಈಗ ಸರ್ ನಾನು ಆರೋಗ್ಯ ಅಂತ ಹೇಳಿದ್ರೆ ಈಗ ನಾವು ರಕ್ತದಾನ ಶಿಬಿರ ಆದಷ್ಟು ಕಮ್ಮಿ ಮಾಡಿದೆ ಸರ್. ಅಂದ್ರೆ ಈಗ ತುರ್ತು ಸಂದರ್ಭದಲ್ಲಿ ಹಲವು ಕಡೆ ಆಸ್ಪತ್ರೆಗೆ ರಕ್ತ ಬೇಕಾಗಿರ್ತದೆ ನೇರವಾಗಿ. ಆಗ ನಾವು ಅದನ್ನು ರಕ್ತವನ್ನು ಎಲ್ಲಿಯಾದ್ರೂ ನಾವು ಕ್ಯಾಂಪ್ ಮಾಡಿ ಕೊಟ್ರೆ ಅದು ಎಷ್ಟು 40 ದಿನ ಮಾತ್ರ ಉಳಿತದೆ. ಅದ್ರಾಗಿ ನಾವು ನೇರವಾಗಿ ರೋಗಿಗೆ ಯಾವಾಗಾದ್ರೂ ಎಮರ್ಜೆನ್ಸಿ ಹತ್ರ ಬೇಕಂತ ಇದ್ರೆ ನಮ್ಮಲ್ಲಿ ಯಾವ ಬ್ಲಡ್ AB ಪಾಸಿಟಿವ್ ಅದು ಯಾವ ರೀತಿ ಆದ್ರೆ ನಮ್ಮ ಹತ್ರ ಹುಡುಗರು ಲಿಸ್ಟ್ ಇದೆ. ರಪ್ಪ ಅವರಿಗೆ ನಾವು ಫೋನ್ ಮಾಡಿ ಇಮಿಡಿಯೇಟ್ಲಿ ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸಿ ನೇರವಾಗಿ ರಕ್ತ ಕೊಡುವಂಥದ್ದು ಈಗ ಆಗ್ತಾ ಇದೆ ಸರ್ ಆಲ್ಮೋಸ್ಟ್. ಓಕೆ ಓಕೆ ಓಕೆ. ಜೊತೆಗೆ 34 ಮನೆಗಳು ಅಂತ ಬಂದಾಗ ಸರ್ ಎಲ್ಲೆಲ್ಲ ಕಟ್ಟಿಕೊಟ್ಟಿದ್ದಾರೆ, ಯಾವ ಸ್ಥಳಗಳಲ್ಲಿ ಹೇಗಿದೆ ಸರ್? ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ, ಆಮೇಲೆ ಮಂಗಳೂರು, ಮೂಡುಬಿದಿರೆ ತಾಲೂಕು, ಕಾರ್ಕಳ ತಾಲೂಕಲ್ಲಿ ಕಟ್ಟಿಕೊಡ್ತೀವಿ ಸರ್. ಓಕೆ ಓಕೆ. ಜೊತೆಗೆ ಈಗ ಅಶೋಕ್ ಎಸ್ ಪೂಜಾರಿ ಅವರು ಈ ಸಂಘಟನೆಯನ್ನು ಸೇರಿದ್ದೀರಾ, ಕೆಲಸವನ್ನ ಮಾಡ್ತಾ ಇದ್ದೀರಾ, ಹೆಮ್ಮೆ ಇದೆ. ಜೊತೆಗೆ ಸಮಾಜವು ಕೂಡ ಮೆಚ್ಚಿಕೊಂಡಿದೆ. ಮುಂದೆ ಏನಾಗಬೇಕಿತ್ತು ಅನ್ನುವಂಥದ್ದು, ಈ ಸಂಘಟನೆಯಿಂದ ಏನಾದರೂ ಮಾಡಬೇಕು ಅನ್ನೋದು ನಮಗೆ ಒಂದು ಆಸೆ ಇದೆ. ಯಾಕಂದ್ರೆ 3 ವರ್ಷ ಆಗಿತ್ತು ಸೇರಿ ತಾವು ಈ ಸಂಘಟನೆಗೆ, ಏನಾದರೂ ಒಂದು ಕನಸುಗಳನ್ನು ಇಟ್ಕೊಂಡಿದ್ದೀರಾ ಹೇಗೆ ಅಂತ? ಇನ್ನು ಕೂಡ ಸಮಾಜಕ್ಕೆ ಸೇವೆ ಮಾಡಬೇಕು. ಇನ್ನು ಕೂಡ ಈಗ ನಮ್ಮೊಟ್ಟಿಗೆ ಸಾಧಾರಣ ಮಂಗಳೂರಲ್ಲಿ ಸೋಮೇಶ್ವರ, ತೊಕ್ಕೋಟು, ಶಕ್ತಿನಗರ, ಕುಲಶೇಖರ, ಅಳಕೆ ತುಂಬ ಕಡೆಯಲ್ಲಿ ಈಗ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈಗ ಅವರೆಲ್ಲ ಒಟ್ಟಿಗೆ ಸೇರಿ ಈಗ ನಮ್ಗೆ ಹಲವು ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಈಗ ಒಂದು ಅಂದರೆ ಕಣ್ಣಿನ ಇದರದ್ದು ಮತ್ತು ಆರೋಗ್ಯ ಇದು ಅದೆಲ್ಲ ಮಾಡುವ ಈಗ ಆಲೋಚನೆಯಲ್ಲಿ ಇದ್ದೇವೆ ಸರ್. ಈಗ ಇನ್ನು ಮುಂದಕ್ಕೆ ಹಣಕಾಸಿನ ಸಮಸ್ಯೆ ಬರುತ್ತೆ ಅಂತ ಬಂದಾಗ ಪ್ರತಿಯೊಂದು ವಿಚಾರ ಕೂಡ ಬಂದೇ ಬರುತ್ತೆ. ಯಾಕಂದ್ರೆ ಏನಾದರೂ ತೆಗೆದುಕೊಂಡು ಕೊಡಬೇಕು ಇತರರಿಗೆ ಅಂತ ಬಂದಾಗ ಪ್ರತಿಯೊಂದಕ್ಕೂ ಕೂಡ ಹಣಕಾಸಿನ ಸಮಸ್ಯೆ ಬಂದೇ ಬರುತ್ತೆ. ಏನ್ ಮಾಡ್ತೀರಾ ಸರ್ ಅವಾಗ, ಏನು ಆಗುತ್ತೆ? ಈಗ ಸರ್ ಮೊದಲಾಗಿ ನಾನೊಂದು ಕ್ಷೇತ್ರಕ್ಕೆ ಶ್ರೀ ಮಂತ್ರದೇವತೆ ಸಾನ್ನಿಧ್ಯ ಕಟ್ಟೆಮಾರು ಇಲ್ಲಿ ಕ್ಷೇತ್ರ ಆಡಳಿತ ಮುಖ್ಯಸ್ಥರಿಗೆ ನಾನು ಮೊದಲಾಗಿ ಧನ್ಯವಾದ ಹೇಳ್ತೇನೆ ಸರ್. ಯಾಕಂದ್ರೆ ಈಗ ಏನೋ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತಿದ್ರು ಕೂಡ ನಾವು ಅವ್ರ ಹತ್ರ ಒಂದು ಪ್ರಸ್ತಾಪ ಮಾಡ್ತೇವೆ. ಅವ್ರು ಪ್ರಸ್ತಾಪ ಮಾಡಿದ ಕೂಡಲೇ ಅವ್ರು ಯಾವತ್ತೂ ಹೇಳ್ತಾರೆ, ನೀವು ಏನೇ ಕಾರ್ಯಕ್ರಮ ಮಾಡಿ, ಯಾವತ್ತು ಏನೇ ಸಮಸ್ಯೆ ಇದ್ರು ನನ್ನ ಬಳಿ ಹೇಳಿ ಅಂತ. ಆದ್ರೆ ಏನೇ ಸಮಸ್ಯೆ ಬಂದ್ರು ಕೂಡ ಅವ್ರ ಜೊತೆ ಹೇಳಿದ ಕೂಡಲೇ ನಮ್ಮ ಜೊತೆ ಯಾವತ್ತು ಕೈ ಜೋಡಿಸ್ತಾ ಬರ್ತಾರೆ ಸರ್ ಅವರು. ಮನೋಜ್ ಕಟ್ಟೆಮಾರು ಕಟ್ಟೆಮಾರಿನವರು ಗೊತ್ತಾಯ್ತು. ಅವರೊಂದು ಮಾರ್ಗದರ್ಶಕರಾಗಿ ಪ್ರತಿ ಬಾರಿಯೂ ಕೂಡ ತಮಗೆ ಕೈ ಜೋಡಿಸ್ತಾರೆ. ಹೇಗೆ ಮಾರ್ಗದರ್ಶನ ಬರುತ್ತೆ ಸರ್? ಜೊತೆಗೆ ಹೇಗೆ ಸೇರ್ತಾರೆ ಯುವಕರು, ಹೇಗೆ ಮಾಡ್ತಾರೆ ಅಂತ ಅಂದ್ರೆ ಸರ್ ನನಗೆ ತಿಂಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡುವಂತ ಮೊದಲು ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡ್ತೇವೆ. ಏನು ಮನೆದು ಕಾರ್ಯಕ್ರಮ ಅಥವಾ ಮುಂದಿನ ವಾರ ಒಂದು ಕ್ಯಾಂಪ್ ಇದೆ ಅಥವಾ ಏನೋ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತೇವೆ ಅಂತ ತಿಂಗಳ ಮೊದಲ ವಾರದಲ್ಲಿ ನಾವು ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ತೇವೆ. ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು ಬಂದು ನಮ್ಮ ಜೊತೆ ಸೇರ್ತಾರೆ ಸರ್. ಓಕೆ ಓಕೆ. ಎಸ್ ಸರ್. ಜೊತೆಗೆ ಮತ್ತೊಂದು ಕರೆ ಇದೆ, ರಾಜೇಶ್ ಅವರು. ಹಲೋ ಸರ್, ನಮಸ್ತೆ. ರಾಜೇಶ್ ಅವರು ನಮಸ್ತೆ ಸರ್. ಹಲೋ ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆ. ರಾಜೇಶ್ ಅವರು ಮಾತಾಡಿ ಸರ್. ರಾಜಕೇಸರಿ ಸಂಘಟನೆಯ ಸೇವಾಯಾನ ಬಹಳ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಏನ್ ಹೇಳ್ತೀರಾ ಸರ್ ತಾವು? ರಾಜಕೇಸರಿ ಒಂದು ಸಂಸ್ಥೆ ನಿಜವಾಗ್ಲೂ ಒಂದು ಉತ್ತಮವಾದ ಸಂಸ್ಥೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಯಾಕೆಂದ್ರೆ ದೀಪಕ್ ಬೆಳ್ತಂಗಡಿ ತುಂಬಾ ಅದರ ಸಂಸ್ಥಾಪಕರಾಗಿ ತುಂಬಾ ಒಂದು ಕಷ್ಟಪಟ್ಟು ಮಾಡಿದ ಒಂದು ಸಂಸ್ಥೆ ಅದು. ಯಾಕೆಂದ್ರೆ ನಾನು ದೀಪಕ್ ಅನ್ನು ಒಂದು ಸಣ್ಣ ವಯಸ್ಸನ್ನು ನೋಡ್ತಿದ್ದೇನೆ, ಒಂದು 22 ವರ್ಷ ಅಂತ ನೋಡ್ತಿದ್ದೇನೆ. ತುಂಬಾ ಒಬ್ಬ ಹಾರ್ಡ್ ವರ್ಕ್ ಅದು. ಏನಾದ್ರು ಮಾಡ್ಬೇಕು, ಏನಾದ್ರು ಸಾಧಿಸ್ಬೇಕು ಅನ್ನೋ ಛಲ ಇತ್ತು ಅವ್ರು ಮೊದಲಿಂದಲೂ ಕೂಡ. ಕೂಲಿ ಕಾರ್ಮಿಕನಾಗಿ ಒಂದು ಬಸ್ ಕಂಡಕ್ಟರ್ ಅಥವಾ ಏನೋ ಲೈಟಿಂಗ್ ಅದೆಲ್ಲ ಮಾಡಿಕೊಂಡು ಮತ್ತೊಂದು ದಿವಸ ನೋಡುವ ಒಂದು ರಾಜಕೇಸರಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಎಷ್ಟೋ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಪುಸ್ತಕ ವಿತರಣೆ ಅಥವಾ ಮನೆ ಕಟ್ಟುವುದು, ಮನೆ ಕಟ್ಟಿ ಕೊಡುವುದು, ಒಂದು ಆಶ್ರಯ ಯೋಜನೆ ಅಂತ ಹೇಳಿ, ಬ್ಲಡ್ ಕ್ಯಾಂಪಸ್, ನಾನು ತುಂಬಾ ಕಾರ್ಯಕ್ರಮದವರು ಅವರ ಜೊತೆ ಪಾಲ್ಗೊಂಡಿದ್ದೇನೆ. ತುಂಬಾ ಕಾರ್ಯಕ್ರಮಗಳಲ್ಲಿ ನಾನು ಗೆಸ್ಟ್ ಆಗಿ ಹೋಗಿದ್ದೇನೆ. ತುಂಬಾ ಇಷ್ಟವಾದ ಒಂದು ಸಂಸ್ಥೆ ಇದು. ಒಂದು ಎಲ್ಲರಿಗೂ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು ಅಲ್ವಾ? ಯುವ ಪೀಳಿಗೆಗೆ. ಅಂದ್ರೆ ಎಲ್ಲರೂ ಯಾವ ರೀತಿಯಲ್ಲಿದ್ದಾರೆ, ಈ ರೀತಿ ಇವರನ್ನು ನೋಡಿ ಕಲೀಲಿಕ್ಕೆ ತುಂಬಾ ಇದೆ ನಮಗೂ ಕೂಡ. ಯಾವ ರೀತಿ ಸಹಾಯ ಮಾಡಬಹುದು, ಒಂದು ಹೆಲ್ಪಿಂಗ್ ನೇಚರ್ ಎನ್ನುವುದು ಎಲ್ಲರಿಗೆ ಬರೋಲ್ಲ ಅದು. ಅದು ನಿಜವಾಗ್ಲೂ ಒಂದು ಉತ್ತಮವಾದ ಸಂಸ್ಥೆ ಅಂತ ಹೇಳ್ಬೋದು. ನಿಜ ಅದಕ್ಕೆ ನಿಮ್ಮ ಈ ಟಿವಿ ಮಾಧ್ಯಮದಲ್ಲಿ ಕುತ್ಕೊಳಿಸಿ ಅವರನ್ನು ಈ ರೀತಿ ಇದು ಮಾಡೋದು ನಿಮಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅವರಿಂದ ಇನ್ನೂ ಕೂಡ ಉತ್ತಮ ಕೆಲಸ ಆಗ್ಬೇಕು. ಅವರಿಗೆ ಅವರ ಬ್ಯಾಕ್ ಸಪೋರ್ಟರ್ ಆಗಿ ಇನ್ನೂ ಕೂಡ ಜನ ಬರ್ಬೇಕು. ಅದಕ್ಕೆ ಮುಖ್ಯವಾಗಿ ನೀವು ಮಾಧ್ಯಮದವರು ಅದಕ್ಕೆ ತುಂಬಾ ಬೆಂಬಲ ಮಾಡ್ಬೇಕು. ಎಲ್ಲವನ್ನು ತೋರಿಸ್ತಿದ್ದೀರಿ, ತುಂಬಾ ಖುಷಿ ಆಗ್ತದೆ. ಈಗ ಕೆಲವು ಮಾಧ್ಯಮಗಳಲ್ಲಿ ನೋಡ್ತಿದ್ದೇನೆ ಅವರ ಒಂದು ಕಾರ್ಯವೈಖರಿ, ಅಂದ್ರೆ ಯಾವ ರೀತಿ ಅವರು ಹೋಗ್ತಿದ್ದಾರೆ ಅಂದ್ರೆ ತುಂಬಾ ಅವ್ರು ಕೆಲಸ ಮಾಡುವಾಗ ಅವರ ಬಗ್ಗೆ ನೆಗೆಟಿವ್ ಮಾತನಾಡೋದು ತುಂಬಾ ಮಂದಿ ಇದ್ದಾರೆ. ಆದ್ರೆ ಅದನ್ನು ಪಾಸಿಟಿವ್ ಆಗಿ ಇಟ್ಕೊಂಡು ತುಂಬಾ ಒಂದು ಎತ್ತರಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ನಿಮ್ಮ ಸಪೋರ್ಟ್ ನಾವಂತೂ 100% ಸಪೋರ್ಟ್ ಇದ್ದೇನೆ ದೀಪಕ್ಗೆ. ನಾನು ದೀಪಕ್ ಹತ್ರ ಹೇಳ್ತಾ ಇರ್ತೇನೆ ಯಾವಾಗ ಕೂಡ ನಾನು ಇದ್ದೇನೆ ನಿಮ್ಮ ಜೊತೆ ಅಂತ. ತುಂಬಾ ಉತ್ತಮವಾದ ಸಂಸ್ಥೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ರಾಜೇಶ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ?
ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಾ ಸರ್, ನಮಸ್ತೆ ಸರ್. ದುಬೈಯಿಂದ ಗುರುಪ್ರಸಾದ್ ಮಾತನಾಡೋದು. ಗುರುಪ್ರಸಾದ್ ಅವರು ಮಾತಾಡಿ ಸರ್. ಹೌದು ಸರ್, ನಮ್ಗೆ ಅಶೋಕ್ ಮಾತಾಡಿ ಸರ್. ನಮಸ್ಕಾರ. ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ, ಮಾತಾಡಿ ಸರ್. ಈಗ ಅದು ದುಬೈಯಿಂದ ನಾನು ಲೈವ್ ನೋಡ್ತಿರ್ತೇನೆ ಅವ್ರದ್ದು. ಓಕೆ, ದುಬೈಯಿಂದ ರಾಜ್ ಕೇಸರಿ ಅವರಿಂದ ಅವ್ರದ್ದೊಂದು ನಮ್ಗೆ ಅವ್ರದ್ದೊಂದು ಕೆಲಸ ಎಲ್ಲ ತುಂಬಾ ಖುಷಿ ಆಗ್ತುಂಟು, ಎಲ್ಲ ಸೋಷಿಯಲ್ ವರ್ಕ್ ಎಲ್ಲ ಮಾಡೋದೆಲ್ಲ. ನಾವು ಕೂಡ ದುಬೈಯಿಂದ ಅವರಿಗೆ ತುಂಬಾ ಏನಾದ್ರು ಸಹಾಯ ಬೇಕಾದ್ರೆ ಹೆಲ್ಪ್ ಮಾಡ್ತೇವೆ. ನಮಗೆ ಅಶೋಕ್ ತುಂಬಾ ಪರಿಚಯ, ಅದಕ್ಕೋಸ್ಕರ ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಅನ್ನು ಹೇಳ್ಬೇಕಂತ. ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಈಗ ಇನ್ನು ಮುಂದೆ ಹಾಗೆ ಕೆಲಸ ಮಾಡ್ತಾ ಇರ್ರಿ ಅಂತ ನಾವು ಒಂದು ಅವರಿಗೆ ತುಂಬಾ ಆಶೀರ್ವಾದ ಮಾಡ್ತಿದ್ದೇವೆ. ಒಂದು ಹಾರೈಕೆ ಮಾಡ್ತಾ ಇದ್ರಿ ಅಲ್ವಾ ಸರ್? ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಊರಿನಲ್ಲಿ, ಸೊ ಹಾಗಾಗಿ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ. ನಾವು ತುಂಬಾ ದಿನಗಳಿಂದ ಅವರನ್ನು ಫಾಲೋ ಮಾಡ್ತಾ ಇದ್ದೇನೆ, ಅವರ ರಾಜ್ ಕೇಸರಿ ಎಂಬ ಇವರಿಂದ. ನಾನೀಗ ಲೈವ್ ನೋಡ್ತಾ ಇದ್ದೇನೆ ಅಲ್ಲಿ ದುಬೈಯಿಂದ ಕೂತು. ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ಯತೀಶ್ ಅಂತ ಬಂಟ್ವಾಳ. ಯತೀಶ್ ಅವರು ಬಂಟ್ವಾಳದಿಂದ. ನಮಸ್ತೆ. ಹೌದು, ಅಶೋಕ್ ಅಣ್ಣ ಅವರು ನಮ್ಮ ಫ್ರೆಂಡ್. ಹೇಳಿ ಸರ್, ಮಾತಾಡಿ. ಅವರು ಒಳ್ಳೆ ಕೆಲಸ ಮಾಡಿದೆ ಸರ್. ನಾವು ಯಾರಾದ್ರು ಹಾಸ್ಪಿಟಲ್ ಇದ್ರೆ ಬ್ಲಡ್ ಬೇಕಂತ ಹೇಳಿದ್ರೆ ಕೂಡಲೇ ಬರ್ತಾರೆ ಸರ್. ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅವರಿಗೆ ತುಂಬಾ ಧನ್ಯವಾದಗಳು. ತಾವು ಸಂಘಟನೆ ಸೇರ್ತೀರಾ ಅಥವಾ ಸೇರಿದ್ದೀರಾ, ಹೇಗೆ? ಅವರು ನಂಗೆಲ್ಲ ಮಾತಾಡ್ತಿರ್ತಾರೆ, ನಮ್ಗೆ ಸ್ವಲ್ಪ ಬಹಳ ಆಸೆ ಉಂಟು. ಅರ್ಥ ಆಗಿಲ್ಲ, ನಮ್ಮಲ್ಲಿ ಮಾತಾಡ್ತಿರ್ತಾರೆ ಹಾಗೆ. ಹಾಗೆ ಅವರ ಕೆಲಸ ನೋಡಿ ತುಂಬಾ ಖುಷಿ ಆಯ್ತು ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು. ಹಾಗೆ ಅವರ ಅಭಿಮಾನಿ. ಥ್ಯಾಂಕ್ ಯು. ಮತ್ತಷ್ಟು ಸಂಘಟನೆ ಬೆಳಿಲಿ ಅಂತ ನಮ್ಮ ಹಾರೈಕೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಮಸ್ತೆ. ರೇಗೋ ಅವರು ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್. ಏನು ನಿತಿನ್, ಭಾರಿ ಖುಷಿ ಆಯ್ತು ಅವರದ್ದು ಸಾಧನೆ ನೋಡಿ. ಅದಕ್ಕೆ ನಾನು ಒಂದು ಅವರ ಹತ್ರ ಎರಡು ಶಬ್ದ ಮಾತಾಡುವಂತ ಹೇಳಿ ನಾನೊಂದು ಕಾಲ್ ಮಾಡಿದ್ದೆ. ನಿಜ ನಿಜ, ಮಾತಾಡಿ ಮೇಡಮ್, ಮಾತಾಡಿ. ಕೆಲಸ ಮಾಡ್ಲಿಕ್ಕೆ ದೇವರು ಒಂದು ಮನಸ್ಸು ಕೊಡಬೇಕು ಹೊರತು ನನ್ನಿಂದಾಗಿಯೇ ನಾನು ಮಾಡ್ತೇನೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ಮತ್ತೆ ಅವರು ರಕ್ತದಾನ ಅಂತ ಅವರು ಅದೊಂದು ಕ್ಯಾಂಪ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಭಾರಿ ಖುಷಿ ಆಯ್ತು. ಯಾಕೆ ಹೇಳಿದ್ರೆ ಈಗ ನಮಗೇನು ಗೊತ್ತುಂಟು, ಎಷ್ಟು ಮಂದಿಗೆ ಈಗ ಬ್ಲಡ್ ಬೇಕು ಅಂತ ನಾನೇ ಎಷ್ಟು ಮಂದಿಗೆ ಹೆಲ್ಪ್ ಇದಂದ್ರೆ ನಾನಲ್ಲ, ದೇವರ ಆಶೀರ್ವಾದದಿಂದ ಅಲ್ಲಿ ಬೇಕು ಇಲ್ಲಿ ಬೇಕು ಅವರಿಗೆ ಇವರಿಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದು. ನಿಜವಾಗಿ ಈಗ ಬ್ಲಡ್ ಇಂಪಾರ್ಟೆಂಟ್, ನಿಜವಾಗಿ ಎಲ್ಲರಿಗೆ ಅಗತ್ಯ ಉಂಟು ಬ್ಲಡ್ ಇದು. ಹಾಗೆ ಇವರು ಮಾಡುವಂತ ಕೆಲಸ ಭಾರಿ ಖುಷಿ. ಬನ್ನಿಯಪ್ಪ, ಕಾವರಿಗೊಮ್ಮೆ ಬನ್ನಿ, ನನ್ನನ್ನೊಂದು ಮೀಟ್ ಆಗಿ. ನಾನು ಸಹ ಅದೇ ಯಾರ ಹತ್ರ ಸಹ ಬೇಡುವವಳೆ. ನಿನ್ನೆ ಒಬ್ರು ಬಂದ್ರು, ಅವ್ರ ಹತ್ರ ಸಹ ಬೇಡಿದೆ, ಮಕ್ಕಳ ದಿನಾಚರಣೆಗೆ ಏನಾದ್ರೂ ಕೊಡ್ಬೇಕಲ್ಲಪ್ಪ, ಏನಾದ್ರೂ ಸಹಾಯ ಮಾಡಿ ಅಂದ್ರೆ. ಸರಿ ಕೊಡ್ತೇನೆ ಮೇಡಮ್ ಅಂತ ಹೇಳಿ ಹೋಗಿದ್ದಾರೆ. ಇಲ್ಲಿ ನಾನು ಹೇಳೋದು ಇಷ್ಟೇ ಮಗ, ನೀವು ಮಾಡುದು ಕೆಲಸ ಭಾರಿ ಒಳ್ಳೆ ಕೆಲಸ. ಇವತ್ತು ಬಡವರು ಅಂತ ಹೇಳಿದ್ರೆ ಕಡು ಬಡವರಿದ್ದಾರೆ, ನಮಗೆ ಗೊತ್ತಾಗುದಿಲ್ಲ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ. ಅಂತವರಿಗೆ ನೀವು ಸಹಾಯ ಮಾಡ್ತಿರಲ್ಲ, ಖಂಡಿತವಾಗಿಯೂ ದೇವರು ನಿಮಗೆ ಆಶೀರ್ವಾದನ ಕೊಡ್ತಾರೆ. ನಿಮ್ಮ ಕಷ್ಟ ಕಾಲಕ್ಕೆ ದೇವರೇ, ನನಗೆ ಗೊತ್ತಾಗ್ತದೆ, ದೇವರೇ ಸಹಾಯ ಮಾಡ್ತಾರೆ ಹೊರತು ಮನುಷ್ಯರ ದಯೆ ಇಲ್ಲ. ದೇವರ ದಯೆ ಇರುವುದು. ಹೀಗೇನೆ ಮಾಡಿಯಪ್ಪ, ಇನ್ನೊಮ್ಮೆ ಟಿವಿಯಲ್ಲಿ ಬನ್ನಿ, ನನಗೆ ಎರಡು ಶಬ್ದ ನಿಮ್ಮ ಹತ್ರ ಮಾತಾಡುವ ಅವಕಾಶ ದೇವರು ನಮಗೆ ಕೊಡ್ಲಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ಥ್ಯಾಂಕ್ ಯು. ಧನ್ಯವಾದಗಳು ರೇಗೋ ಕಾವೂರ್ ಅವರು. ಅವರು ಕೂಡ ಸಾಮಾಜಿಕವಾಗಿ ಅನೇಕ ಕೆಲಸಗಳನ್ನು ಮಾಡ್ತಾ ಇರುವಂತ ರೇಗೋ ಅವರು. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ. ನಾನು ದುಬೈದು ಗುರುವಾತಿಯರ್ನು ಯಾಕಡೆ ಕಾಲ್ ಮಾಡಿದೆ ಕಟ್ಟಾಣವು. ಪಲ್ಲೆ ಸರ್, ಪಲ್ಲೆ. ಇಂಕ ಅವು ರಾಜಕೀಯ ಸೇರ್ದಕ್ಕ ನಂಜಿ ತೂದು ಬಾರಿ ಒಂಜಿ ಖುಷಿ ಆಂಡ್ ಅಂಚೆ ನಾನು ದುಬೈ ದಿಂಚಿ ಅವೇನು ತೂವೊಂದುಲ್ಲ. ಯಾಕಂದ್ರೆ ಅಶೋಕರ್ನ ಬಾರಿ ಒಂಜಿ ಎಡ್ಡೆ ಸಮಾಜ ಸೇವೆಗೆ ಮಲ್ತೊಂದುಲ್ಲೆ. ಅಂಚಿನ ಇಂಚಿನ ಮಕ್ಕಳು ಒಂಜಿ ದುಮ್ಮು ಪೋಡು ಪಂದ್ ಎನ್ನೊಂಜಿ ಆರೈಕೆ. ಅಶೋಕೇರ್ ಬಾರಿ ಅನ್ನ ದುಂಬುಡು ದಿಂಚಿ ಪರಿಚಯ ಅರೆ ಗುರ್ತೊಪ್ಪೆನ್ನ ಇಂಚಿನ ಮಕ್ಕಳು ಎಡ್ಡೆ ಬೇಲೆ ಮಲ್ತೊಂಪಾಡು ಬಂದು ಎನ್ನೊಂಜಿ. ಸೊಲ್ಮೇಲೆ ಸರ್, ಧನ್ಯವಾದ.
ಮಸ್ತ್ ಕಾಲ್ ಬರೋದುಂಡು ಆಯ್ತು ಒಟ್ಟಿಗೆ ಸಮಯದ ಬೋಲ ಮಸ್ತ್ ಉಂಡು ಆಯ್ತು ಒಟ್ಟಿಗೆ ಒಂಜಿ ಬಾರಿ ಪೊರ್ಲುದ ಒಂಜಿ ಸಂಘಟನೆ ಬಾರಿ ಪೊರ್ಲುದ ಒಂಜಿ ಬೇಲೆ ಮಲ್ಪುನಂಚಿನ ಒಂಜಿ ಸಮಾನ ಮನಸ್ಕೇರು ಯುವಕೇರು ಸೇರಿದು ಮಲ್ಪುನಂಚಿನ ಒಂಜಿ ಸಂಘಟನೆ ರಾಜಕೇಸರಿ ಸಂಘಟನೆ 2 ಕೋಟಿ ಅಧಿಕ ಒಂಜಿ ಮೊತ್ತದ ಸಹಾಯನ ಮುಕ್ಲು ಕೊಡ್ತೀನಿ ಅಂಚಿನ 34 ಇಲ್ಲು ಕಟ್ಟದು ಕೊಡ್ತೀರ ಬಡಬೇರೆಗೆ ಮುಕ್ಲು ಮಲ್ಪುನಂಚಿನ ಮುಕ್ಲನ ಕಾಸು ಉಂಡಾಕಿ ಅನ್ನ ಗೈಜಿ ಎಂಕುಲು ಭಂಗ ಬತ್ತದ ಬೆನ್ಪ ಕಂಡಕ್ಟರ್ ಬೇಲೆ ಮನ್ಪ ಡ್ರೈವರ್ ಬೇಲೆ ಮನ್ಪ ಪೇಂಟಿಂಗ್ ಕೆಲಸ ಪೋಪ ಐಟು ಬತ್ತಿನಂಚಿನ 200 ರೂಪಾಯಿ ಪ್ರತಿ ತಿಂಗಳು ಎಂಕುಲು ದೀದುಪ್ಪ ಇಂಚಿನೇ ಒಂಜಿ ಸಹಾಯ ಹಸ್ತಾಗ ಮಲ್ಪೊಡು ಬಂದು ಐಡ್ಬೇಕು ಅವನ್ ಸಮಾಜ ಕೊರ್ಪ ಎಂಗ್ಲಾಗ ಐಟು ಖುಷಿ ತಿಕ್ಕೊಂಡು ಆ ಖುಷಿ ಒಡೆಮುಟ್ಟು ಬಂದಾಗ ಇನ್ನಿತ ಕಾರ್ಯಕ್ರಮಕ್ಕೆ ಇತ್ತೆಲ್ಲ ಕಾಲ್ ಬರೋದೇ ಉಂಟು ದಯಪನಾಗ ಒಂದು ಮೊಕ್ಕಲ್ನ ಒಂಜಿ ನಿಸ್ವಾರ್ಥ ಸೇವೆಗ ವೇತೋ ಜನ ಮೋಕೆಡ್ ಮಲ್ದಿನಂಚಿನ ಶುಭ ಹಾರೈಕೆ ನೆತ್ತ ನಡುಟು ಲಾಸ್ಟ್ ಗಾದ್ ಯಾನು ಅಶೋಕ್ ಎಸ್ ಪೂಜಾರಿ ಮಾಲೆಮಾರ್ ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ ದಾದ ಪನ್ಪಡ್ ಸರ್ ಜನಕ್ಕಳು ಬಾರಿ ಪೊರ್ಲು ಮೋಕೆ ತುಪ್ಪದ ನಿಕ್ಲಿಕ್ಕೆ ತುಟ್ಟಿಗೆ ನಿಕುಲ್ ಮಲ್ಪನಂಚಿನ ಬೇಲೆ ಲಾಸ್ಟ್ ಗಾದ್ ದಾದ ಪಂಡ್ರೆ ಇಷ್ಟಪಡೋರು ಸರ್ ಮಾತ್ರೆಗಳ ದೀಪಾವಳಿದ ಧನ್ಯವಾದವನ್ನೊಂದಿಲ್ಲೆ ಶುಭಾಶಯ ಗೊರೊಂದಿಲ್ಲೆ ನನ್ನಲ್ಲ ಅಕ್ಲನ ಆಶೀರ್ವಾದ ಎಂಗ್ಲೇ ಬೋಡು ನನ್ನ ಅಕ್ಲನ ಸಪೋರ್ಟ್ ಬೋಡು ನನ್ನಲ್ಲ ನಮ್ಮ ಎತ್ತರ ಬೋಡು ನಿಜ 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 ನನ್ನಲ್ಲ ಮಸ್ತ್ ಕಾರ್ಯಕ್ರಮ ಮನ್ಪೆರಂಡು ಈಗ ಅಕ್ಲನ ಆಶೀರ್ವಾದ ಖಂಡಿತ ಬೋಡು ನಿಜ ದಾದನ್ಲ ಒಂಜಿ ಆಸೆ ಉಂಡೆ ಈ ಸಂಘಟನೆ ದಾಲದ ಮನ್ಪೊಡು ಇಂಚ ಬೆಳೆಯುಡು ಪನ್ಪನಂಚಿನ ಅಂದು ಸರ್ ಎಡ್ಡೆ ಸಂಘಟನೆ ಓಡಂದ ಆಸೆ ಸರ್ ದಯಪಂಡ ಎಂಗ್ಲಿ ಏನಲ್ಲ ಪಬ್ಲಿಸಿಟಿ ಮನ್ಪಂದೆ ರಾಜ್ಯಕ್ಕೆ ರೈತವಾದ ಎಡ್ಡೆ ಸಂಘಟನೆ ಆವೋಡು ನಲ್ಲ ಎತ್ತರ ಬೋಡು ಜನಕ್ಕೆ 4 ಜನಕ್ಕೆ ಈ ಸೇವೆ ಮನ್ಪುನಂಚಿತ್ನ ಯೋಗ ನಮಗೆ ತಿಕ್ಕದು ನವೀನ್ ಆ ಒಡು ಪನ್ಪನ ಆಸೆ ಸರ್ ಕರೆಕ್ಟ್ ಎಸ್ ಸರ್ ಥ್ಯಾಂಕ್ ಯು ಲಾಸ್ಟ್ ಗ ದೀಪಕ್ ಜಿ ಬೆಳ್ತಂಗಡಿ ಸಂಸ್ಥಾಪಕಿಯರು ಈರ್ ಮಸ್ತ್ ಜನ ಕಾಲ್ ಮಾಡ್ತಿದ್ರು ಭಾರಿ ಪೊಗ್ಗಾರಿ ದಯಪನ್ನಾಗೆ ಇರ್ ಮಲ್ತಿನಂಚಿನ ನಿಸ್ವಾರ್ಥ ಸೇವೆಗ ಬೇಲೆ ದಾದ ಪನ್ಪಡ್ ಸರ್ ಲಾಸ್ಟ್ ಗ ಅದು ಮಾತಾಡಿಲ್ಲ ದೀಪಕ್ ಜಿ ಬೆಳ್ತಂಗಡಿ ದಾಲ ಆಸೆ ಉಂಡೆ ಲೈಫ್ ದಾಲ ಇಂಚಿನ ಒಂಜಿ ಸಂಘಟನೆ ಈ ಮಟ್ಟಗ ಕೊನೋಡು ಅತ್ತ ದಾಲ ಇಂಚ ಮನ್ಪೊಡು ಬಂದ ಅತ್ತ ದಾಲ ಯೋಜನೆ ಇಂಚಿನ ಒಂಜಿ ಯೋಜನೆ ಮನ್ಪೊಡು ಈ ಸಮಾಜ ಇಂಚಿನ ಒಂಜಿ ಬೇರೆ ಮನ್ಪೊಡು ಬಂದ ದಾದ ಪನ್ಪಡ್ ಸರ್ ಲಾಸ್ಟ್ ಖಂಡಿತವಾದ ಎಂಗ್ಲ ಸಂಘಟನೆ ಇತ್ತು ಮಟ್ಟದ ಪುದರ್ ಬರಪುಣ ಹೆಂಗೆ ಗೊತ್ತಿದ್ದಾನೆ ಸರ್ ಅಂಡ್ ಮಸ್ತ್ ಖುಷಿ ಒಂದುಂಡು ಎಂಕ್ಲೊಟ್ಟು ಗೊಪ್ಪುನ ಮಾತ ಸದಸ್ಯರ ದಿಪ್ಪು ಪದಾಧಿಕಾರಿಲಿಪ್ಪು ಒಂದೇ ನಮ್ಮ ಒಂಜಿ ರಾಜಕೀಯ ಸರ್ ಎಂಕ್ಲ ಒಂಜೆ ಕುಟುಂಬ ಬಣ್ಣ ಎಡ್ಡೆ ರೀತಿಡೆ ಬೇರೆ ಮಲ್ತು ಕೊನೊಂದುಲ್ಲೇರು ಅಂಚನೆಕ್ ಎಂಕ್ಲೆಗೆ ಸಾಕಾರ ಉಪ್ಪುನ ಮಸ್ತ್ ದಾನಿಲೇ ಇಗ್ಲ ತುಂಬ ಹೃದಯದ ಧನ್ಯವಾದ ಮಲ್ತೊಂದುಲ್ಲೆ ಸರ್ ಮಸ್ತ್ ಎಂಕ್ಲೆ ದಾನಿಲಕ್ಕೆ ಸಪೋರ್ಟ್ ಬರೋಂದುಲ್ಲೇರು ಅದೇ ರೀತಿ ನನ್ನತ್ತು ನಮ್ಮ ರಾಜ್ಯ ಮಟ್ಟದ ಈ ಸಂಘಟನೆಗೆ ನನ್ನತ್ತು ಯುವಕಿಯರು ಬರ್ತದೆ ನಿಕ್ಲಿಯರ್ದು ಕಿಂಚಿತ್ತಾದ ನಮ್ಮ ಒಂಜಿ ಏರೆಗಾನಲ್ಲಿ ಸೇವೆ ಮಲ್ತೊಂದು ನನ್ನ ಒಂಜಿ ರಾಜ್ಯ ಮಟ್ಟದ ನಮ್ಮ ಸಂಘಟನೆ ಕೊನಕ ಮಾಡೋದು ಮಾತೆಲ್ಲ ಕೇಂದ್ರ ಸರ್ ಬ್ಯೂಟಿಫುಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರಾಜ ಕೇಸರಿ ತಂಡದ ಸದಸ್ಯರು ಒಂದ್ ಕಡೆ ಸಂಸ್ಥಾಪಕರು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾಧ್ಯಕ್ಷರು ಹೆಮ್ಮೆ ಯಾಕೆ ಅಂತ ಬಂದಾಗ ಯುವಕರೆಲ್ಲರೂ ಕೂಡ ಸೇರಿಕೊಂಡು ದಿನಗೂಲಿ ಕೆಲಸವನ್ನ ಮಾಡ್ತಾರೆ ಜೊತೆಗೆ ತಮಗೆ ಬಂದಿರುವಂತಹ ಒಂದು ಸಂಬಳದ ಒಂದು ಸಣ್ಣ ಭಾಗ ಏನಿದೆ ಆ ಭಾಗದಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋಂಥ ಒಳ್ಳೆಯ ಮನಸ್ಸು ಇವರಲ್ಲಿ ಇರುವಂಥದ್ದು ಇವತ್ತಿನ ಕಾರ್ಯಕ್ರಮ ಯಾಕೆ ಅಂತ ಬಂದಾಗ ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ ಯಾವ ರೀತಿ ಅಂತ ಬಂದಾಗ ಬದಲಾವಣೆ ಆಗಬೇಕು ಸಮಾಜದಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ಎಸ್ ಸಮಾಜ ಸೇವೆ ಮಾಡಬೇಕಂತ ಆಸೆ ಇದೆ ಆದರೆ ನನ್ನಲ್ಲಿ ಹಣ ಇಲ್ಲ ನನ್ನಲ್ಲಿ ಟೈಮ್ ಇಲ್ಲ ಆಗಲ್ಲ ಅನ್ನುವಂಥದ್ದು ಇವೆಲ್ಲದರ ನಡುವೆ ಎಸ್ ಇವರಲ್ಲಿ ಹಣ ಕೂಡ ಇಲ್ಲ ಟೈಮ್ ಕೂಡ ಇಲ್ಲ ಯಾಕೆ ಅಂತ ಬಂದಾಗ ದಿನಗೂಲಿ ನೌಕರರು ಅಥವಾ ಸಂಬಳಕ್ಕೋಸ್ಕರ ನಾವುಗಳು ಕೆಲಸ ಮಾಡ್ತೀವಿ ಅಂತ ಬಂದಾಗ ಟೈಮ್ಗಳು ಇರುವಂಥದ್ದು ಬಹಳಷ್ಟು ಕಡಿಮೆ ಜೊತೆಗೆ ಬರುವಂತಹ ಸಂಬಳದ ಆದಾಯ ಅದನ್ನ ಬಳಕೆ ಮಾಡಿಕೊಂಡು ಸಮಾಜದಲ್ಲಿ 34 ಮನೆಯನ್ನ ನಿರ್ಮಾಣ ಮಾಡಿದ್ದು ಇಷ್ಟ ತನಕ ಜೊತೆಗೆ 2 ಕೋಟಿ ಕೂಡ ಅಧಿಕ ಮೊತ್ತದ ಒಂದು ಸಹಾಯ ಹಸ್ತವನ್ನ ನಮ್ಮ ಸಮಾಜದ ಕಡು ಬಡವರಿಗೆ ನೀಡಿರುವಂಥದ್ದು ಇದೆಲ್ಲವೂ ಕೂಡ ಒಳ್ಳೆಯ ಒಂದು ಆತ್ಮವಿಶ್ವಾಸ ಜೊತೆಗೆ ಮಾಡಲೇಬೇಕು ಸಮಾಜಕ್ಕೆ ಏನಾದರೂ ಕೊಡಲೇಬೇಕು ಅನ್ನುವಂತಹ ಒಂದು ಮನೋಸ್ಥೈರ್ಯ ಒಂದು ಆತ್ಮಬಲ ಇದೆಲ್ಲವೂ ಕೂಡ ಈ ಯುವಕರನ್ನ ಈ ಸ್ಥಾನಮಾನಕ್ಕೆ ತಂದು ನಿಲ್ಲಿಸಿರುವಂಥದ್ದು ಜೊತೆಗೆ ದೇವರು ಮೆಚ್ಚುವಂತ ಕೆಲಸವನ್ನ ಮಾಡಿರುವಂಥದ್ದು ಜೊತೆಗೆ ಈ ಒಂದು ಸಂಘಟನೆಯಿಂದ ಪ್ರೇರೇಪಣೆಗೊಂಡು ನಮ್ಮ ಸಮಾಜದಲ್ಲಿ ಮತ್ತಷ್ಟು ರಾಜಕೇಸರಿ ಅನ್ನುವಂತಹ ತಂಡಗಳು ಮತ್ತಷ್ಟು 5-10 ತಂಡಗಳು ಹುಟ್ಲಿ ಅನ್ನುವಂಥದ್ದು ನಮ್ಮ ಆಶಯ ಜೊತೆಗೆ ನಮ್ಮ ಯುವಕರು ಕೂಡ ಈ ಒಂದು ಯುವಕರನ್ನ ನೋಡಿ ಪ್ರೇರೇಪಣೆಗೊಂಡು ಮತ್ತಷ್ಟು ಯುವಕರು ಸಮಾಜ ಸೇವೆಯಲ್ಲಿ ಮುಂದೆ ಬರಲಿ ಅನ್ನೋದು ನಮ್ಮ ಆಶಯ ಜೊತೆಗೆ ಇದು ರಾಜಕೇಸರಿ ತಂಡ ಮಾಡಿರುವಂತಹ ಸಮಾಜಮುಖಿ ಕಾರ್ಯಗಳು ಈ ಸೇವಾಯಾನ ಇದೇ ರೀತಿ ಮುಂದುವರಿಲಿ ಅಂಡ್ ಇಡೀ ತಂಡಕ್ಕೆ ಒಳ್ಳೆದಾಗ್ಲಿ ಅನ್ನೋದು ನಮ್ಮ ಹಾರೈಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಅಶೋಕ್ ಅವರಿಗೆ ಜೊತೆಗೆ ದೀಪಕ್ ಅವರಿಗೆ ಇಬ್ಬರು ಕೂಡ ಒಳ್ಳೆದಾಗ್ಲಿ ಅಂಡ್ ಹ್ಯಾಟ್ಸ್ ಆಫ್ ಟು ಯು ಪೀಪಲ್ ಒನ್ಸ್ ಅಗೇನ್ ನಿಮ್ಮ ಕೆಲಸ ಕಾರ್ಯಕ್ಕೆ ದೇವರಿದ್ದಾರೆ ಮಾಡುವಂತ ಕೆಲಸ ಕಾರ್ಯಗಳಿಗೆ ದೇವರು ಒಳ್ಳೆದನ್ನ ಮಾಡ್ತಾರೆ ನಮ್ಮ ಹಾರೈಕೆ ಅಂಡ್ ನಮ್ಮ ಜಿಲ್ಲೆಯ ಜನರು ಕೂಡ ಈ ಒಂದು ಸಂಘಟನೆಯನ್ನ ಮೆಚ್ಚಿದ್ದಾರೆ ತಂಡವನ್ನ ಮೆಚ್ಚಿದ್ದಾರೆ ಪ್ರಶಂಸೆಯ ಮಾತುಗಳನ್ನಾಡಿದ್ದಾರೆ ಒಬ್ಬರು ಕರೆ ಮಾಡಿದಾಗ ಒಂದು ಮಾತುಗಳು ಹೇಳಿದ್ರು ಈ ಒಂದು ತಂಡಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅನ್ನುವಂತಹ ವಿಚಾರ ಅದು ಒಂದು ಹೇಳ್ತೀನಿ ಪ್ರಶಸ್ತಿಗಳು ಬರಬೇಕು ಪ್ರಶಸ್ತಿ ಮತ್ತಷ್ಟು ನಮಗೆ ಇಂತಹ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತಿಯನ್ನ ಕೊಡುತ್ತೆ ಇದೆಲ್ಲವನ್ನು ಕೂಡ ಮೀರಿ ಬೆಳೆದದ್ದು ಜನರ ಒಂದು ಪ್ರಶಂಸೆ ಜನರ ಒಂದು ಏನೋ ಹೊಗಳಿಕೆಯ ಮಾತುಗಳು ಜನರ ಒಂದು ಆಶೀರ್ವಾದ ಪ್ರಶಂಸೆ ಪ್ರತಿ ಬಾರಿ ತಮ್ಮ ತಂಡಕ್ಕಿದೆ ಇವತ್ತು ಕಾರ್ಯಕ್ರಮ ನೋಡಿದಾಗ ಗೊತ್ತಾಗುತ್ತೆ ಅಂಡ್ ಆ ಒಂದು ಪ್ರಶಂಸೆಯ ಜೊತೆಗೆ ಆ ಒಂದು ಆಶೀರ್ವಾದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಾ ಇದ್ದೀವಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7